أعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. اللهم صل صلاة كاملة وسلم سلاما تاما على سيدنا محمد الذي تنحل به العقد وتنفرج به الكرب وتقضى به الحوائج وتنال به الرغائب وحسن الخواتم ويستسقى الغمام بوجهه الكريم وعلى آله وصحبه في كل لمحة ونفس بعدد كل معلوم لك. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم آمين برحمتك يا أرحم الراحمين. ಭಾರತದ ಸ್ವಾತಂತ್ರ್ಯ ಸೇನಾನಿ ಹಜರತ್ ಟಿಪ್ಪು ಸುಲ್ತಾನ್ ರವರ 271ನೇ ಜನ್ಮದಿನ ಆಚರಣೆಯ ಪ್ರಯುಕ್ತ ಇತ್ತೀಚೆಗೆ ಉಲ್ಲಾಲ್ ನಗರಸಭಾ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಶ್ರೀಮತಿ ಚಿತ್ರಕಲಾ ಮ್ಯಾಮ್ ಹಾಗೂ ಅಯ್ಯೂಬ್ ಮಂಚಲ, ಅದು ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಗಿರತಕ್ಕಂತಹ ಆಜ್ ಎ ಕೆ ಮೊಯ್ದೀನ್, ಶ್ರೀ ಕೆ ಶ್ರೀರಾಮ್ ಬಂಗೇರ ಮುಂತಾದವರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮವಾಗಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಎಲ್ಲರನ್ನು ಮೊಟ್ಟ ಮೊದಲಾಗಿ ಸ್ವಾಗತಿಸುವುದರೊಂದಿಗೆ ಟಿಪ್ಪು ಸುಲ್ತಾನ್ರ ಬಗ್ಗೆ ಹಲವಾರು ಮಾಹಿತಿಗಳೆಲ್ಲ ನೀವು ಕೇಳಿರಬಹುದು. ಬೇಕಾದಷ್ಟು ನಮ್ಮ ಸಂಘಟನೆಯ ಅಧ್ಯಕ್ಷರು, ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರತಕ್ಕಂಥ ಶ್ರೀಮತಿ ಚಿತ್ರಕಲಾ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನ್ಮದಿನಾಚರಣೆಯ ಪ್ರಯುಕ್ತ ಮೊಟ್ಟ ಮೊದಲಾಗಿ ಉಲ್ಲಾಲ ನಗರಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಮತಿ ಚಿತ್ರಕಲಾ ಮ್ಯಾಮ್ ಅವರ ಕುರಿತು ಹೆಚ್ಚೇನು ನಾನು ಹೇಳಲಿಕ್ಕೆ ಇಚ್ಛಿಸುವುದಿಲ್ಲ. ಉಲ್ಲಾಲ್ ನಗರಸಭಾ ಸದಸ್ಯರಾಗಿ 7 ವರ್ಷಗಳ ಕಾಲ ಉಲ್ಲಾಲ ನಗರಸಭಾ ಸದಸ್ಯರಾಗಿದ್ದುಕೊಂಡು ಕಳೆದ ಒಂದು ಬಾರಿಯಲ್ಲಿ ಉಪಾಧ್ಯಕ್ಷರಾಗಿದ್ದುಕೊಂಡು ಈ ವರ್ಷ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮಗೆಲ್ಲರಿಗೆ ಬಹಳ ಒಂದು ಸಂತಸದ ವಿಷಯ. ಎಲ್ಲದಕ್ಕೂ ಹೆಚ್ಚು ಮೊಟ್ಟ ಮೊದಲಾಗಿ ಸಂತೋಷ ಪಡಬೇಕಾದವನು ನಾನು. ನನ್ನ ಏರಿಯಾ, ನನ್ನ ಮನೆಯ ಪಕ್ಕ, ನಾನು ಅವರ ವೋಟರ್ಸ್ ಆಗಿದ್ದುಕೊಂಡು ನನ್ನ ಒಂದು ಆ ಮನೆಯ ಪಕ್ಕದವರೇ ಒಂದು ಉಲ್ಲಾಲ ನಗರಸಭೆಯ ಅಧ್ಯಕ್ಷರಾಗಿದ್ದುಕೊಂಡು ನನಗೆ ಬಹಳಷ್ಟು ಒಂದು ಸಂತೋಷ ತಂದಿದೆ. ಅವರಿಗೆ ಇನ್ನಷ್ಟು ಉಲ್ಲಾಲವನ್ನು ಅಭಿವೃದ್ಧಿಪಡಿಸುವ ಒಂದು ಏಕೈಕ ಉದ್ದೇಶವನ್ನಿಟ್ಟುಕೊಂಡು ಅವರು ನಮ್ಮ ಅಧ್ಯಕ್ಷರಾಗಿದ್ದಾರೆ. ಅವರ ಮುಂದಿನ ನಡೆ ಚಿತ್ರಕಲಾ ಮೇಮ್ರವರ ಚಿತ್ತ ಉಲ್ಲಾಲ ನಗರ ಅಭಿವೃದ್ಧಿಯ ದತ್ತ ಎಂಬ ಒಂದು ವಾಕ್ಯವನ್ನು ಘೋಷವಾಕ್ಯವನ್ನು ಇಟ್ಟುಕೊಂಡು ಬಹಳಷ್ಟು ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಮುಂದೆ ಬಂದಿದ್ದಾರೆ. ಜಗದೊಡೆಯನಾದ ಅಲ್ಲಾಹು ಅವರಿಗೆ ಉಲ್ಲಾಲ ನಗರಸಭೆಯ ಎಲ್ಲ ವಾರ್ಡ್ಗಳನ್ನು ಅತ್ಯಂತ ಸುಂದರವಾಗಿ ಇಟ್ಟುಕೊಡಲು, ಎಲ್ಲ ಕೆಲಸ ಕಾಮಗಾರಿಗಳನ್ನು ಆದಷ್ಟು ಬೇಗ ಶೀಘ್ರ ಮಾಡಲು ಅವರಿಗೆ ಜಗದೊಡೆಯನಾದ ಅಲ್ಲಾಹು ತೌಫೀಕನ್ನು ನೀಡಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದರೊಂದಿಗೆ ನನ್ನ ಆತ್ಮೀಯರು, ನನ್ನ ಸ್ನೇಹಿತರಾಗಿರತಕ್ಕಂಥ ಅಯ್ಯೂಬ್ ಮಂಚಲರವರು ಕೂಡ ಉಲ್ಲಾಲ ನಗರಸಭೆಯ ಉಪಾಧ್ಯಕ್ಷರಾಗಿದ್ದು ಆಯ್ಕೆಯಾಗಿದ್ದು ನನಗೆ ಕೂಡ ತುಂಬ ಸಂತಸದ ಒಂದು ಕಾರ್ಯ ಕೂಡ ಆಗಿದೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಅಭಿನಂದಿಸುವ, ಸನ್ಮಾನಿಸುವ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೊಟ್ಟ ಮೊದಲಾಗಿ ಚಿತ್ರಕಲಾ ಮ್ಯಾಮ್ ಹಾಗೂ ಅಯ್ಯೂಬ್ ಮಂಚಲ್ರವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರು ಇನ್ನಷ್ಟು ಉಲ್ಲಾಲ ನಗರಸಭೆಯ ಆ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಟ್ಟು ಸೇರಿ ಮಾಡಲಿಕ್ಕೆ ಅವರಿಗೆ ಜಗದೊಡೆಯನಾದ ಭಗವಂತನು ಕೃಪೆಯನ್ನು ನೀಡಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸ್ತಾ ಇದ್ದೇನೆ. ಅವರಿಬ್ಬರಿಗೂ ಕೂಡ ನಾನು ಒಂದೇ ಒಂದು ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಂಥ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆರ ಬಗ್ಗೆ ನಾನು ಹೆಚ್ಚೇನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕೆಂತ ಹೇಳಿದರೆ ನಾವು ಆತ್ಮೀಯರು ಕೂಡ ಆಗಿದ್ದೇವೆ, ಸಂಬಂಧಿಕರು ಕೂಡ ಆಗಿದ್ದೇವೆ. ಕಳೆದ ಲಾಕ್ಡೌನ್ ಸಮಯದಲ್ಲಿ ಕೋವಿಡ್-19 ಒಂದು ಸಂದರ್ಭದಲ್ಲಿ ಸರಿಸುಮಾರು 8 ಲಕ್ಷ ರೂಪಾಯಿ ತನಕ ವೆಚ್ಚ ಬರುವಂತಹ 200 ಬಡ ಕುಟುಂಬಗಳಿಗೆ
1,500 ರೂಪಾಯಿಯಂತೆ ಎಲ್ಲ ಮನೆಗೆ ಜಾತಿ ಭೇದ ಯಾವ ಧರ್ಮವನ್ನು ಕೂಡ ನೋಡದೆ ಎಲ್ಲರ ಮನೆಗೆ ರೇಷನ್ ಕಿಟ್ ಕೊಡುವುದರಲ್ಲಿ ಓರ್ವ ಪ್ರಮುಖ ಪಾತ್ರ ವಹಿಸಿದಂಥ ಓರ್ವ ಧೀಮಂತ ನಾಯಕರಾಗಿದ್ದಾರೆ ನಮ್ಮ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆಯವರು. ಅವರನ್ನು ನಾವು ಯಾವತ್ತೂ ಅಭಿನಂದಿಸಬೇಕು, ಅವರನ್ನು ನಾವು ಗೌರವಿಸಬೇಕು. ಅದು ಅಲ್ಲದೆ ಹಲವಾರು ಬಡ ರೋಗಿಗಳಿಗೆ ನೇತ್ರದಾನ, ಚಿಕಿತ್ಸೆ, ರಕ್ತದಾನ ಮುಂತಾದವುಗಳನ್ನು ನೀಡಿ ಮತ್ತು ಹಾಸ್ಪಿಟಲ್ನಲ್ಲಿ ಡಿಸ್ಚಾರ್ಜ್ ಆಗಲು ಹಣ ಇಲ್ಲದೆ ಎಷ್ಟು ಬಡವರು ಇದ್ದ ವೇಳೆಯಲ್ಲಿ ಖುದ್ದಾಗಿ ಅವರನ್ನು ಭೇಟಿಯಾಗಿ ಅವರಿಗೂ ಕೂಡ ಸಹಾಯವನ್ನು ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದವರಾಗಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸುಭಾಷ್ ನಗರದ 300 ಪ್ರದೇಶದಲ್ಲಿ 2 ಬಡವರಿಗೆ ಮನೆಯನ್ನು ಕೂಡ ಅವರು ನಿರ್ಮಿಸಿಕೊಡ್ತಾ ಇದ್ದಾರೆ. ಒಂದು ಮನೆಯ ಕಾಮಗಾರಿಕೆ ಪೂರ್ತಿಯಾಗಿದೆ, 2ನೇ ಮನೆಯ ಕಾಮಗಾರಿಕೆಗೆ ಅವರು ಕೈ ಹಾಕಿದ್ದಾರೆ. ಎಲ್ಲವೂ ಕೂಡ ಕೇವಲ ದಾನಿಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಇಂದಿನ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಒಂದು ಸಹಾಯ ಆಯಿತು. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮೊಟ್ಟ ಮೊದಲಾಗಿ ಅವರನ್ನು ಈ ಕಾರ್ಯಕ್ರಮ ನಾನು ಸ್ವಾಗತಿಸುವುದೊಂದಿಗೆ ಅಭಿನಂದಿಸ್ತಾ ಇದ್ದೇನೆ. ಇನ್ನು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಯಾಗಿರತಕ್ಕಂತಹ ಶ್ರೀ ವಿಷ್ಣುಮೂರ್ತಿ ಭಟ್, ಸಾಮಾಜಿಕ ಹೋರಾಟಗಾರ, ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಪ್ರಮುಖ ಪಾತ್ರ ವಹಿಸಿದಂಥ ಬರುವ ಧೀಮಂತ ನಾಯಕರಾಗಿದ್ದಾರೆ ಶ್ರೀ ವಿಷ್ಣುಮೂರ್ತಿ ಭಟ್. ನೀವು ನೋಡುವಾಗ ನೀವು ಅವರನ್ನು ಒಂದು ಸಿಂಪಲ್ ಜನರಾಗಿ ನಿಮಗೆ ಕಾಣ್ಬೋದು. ಸಿಂಪಲ್ ಜನ ಏನಲ್ಲ, ಕರ್ನಾಟಕ ರಾಜ್ಯಾದ್ಯಂತ ಹೆಸರು ಇರುವಂಥ ಓರ್ವ ಧೀಮಂತ ನಾಯಕರಾಗಿದ್ದಾರೆ. ಹಲವಾರು ಬಡವರಿಗೆ ಸಹಾಯ ಮಾಡುವುದರಲ್ಲಿಯೂ, ಹಲವಾರು ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಬುಕ್ಸು, ಶಾಲಾ ಪರಿಕರಣಗಳು ಎಲ್ಲದರಲ್ಲೂ ತೆಗೆದುಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರ ವ್ಯಕ್ತಿಯಾಗಿದ್ದಾರೆ ಶ್ರೀ ವಿಷ್ಣುಮೂರ್ತಿ ಭಟ್ರವರು. ಅವರಿಗೆ ಭಗವಂತನಾದ ಅಲ್ಲಾಹನು ದೀರ್ಘಕಾಲ ಆಯುರ, ಆರೋಗ್ಯ, ಸುಖ, ನೆಮ್ಮದಿಯನ್ನು ಕೊಟ್ಟು ಅವರನ್ನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯನ್ನು ಪ್ರಾರ್ಥಿಸುವುದರೊಂದಿಗೆ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಕೂಡ ಆಗಿದ್ದಾರೆ. ಅವರು ಬಹಳಷ್ಟು ಟಿಪ್ಪು ಸುಲ್ತಾನ್ರ ಬಗ್ಗೆ ಬಹಳಷ್ಟು ಮಾಹಿತಿ ನಿಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಮೊಟ್ಟ ಮೊದಲಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಹಾಜಿ ಇಬ್ರಾಹಿಂ ಲೆಬ್ಬೈಕ್. ನಿಮಗೆಲ್ಲರಿಗೂ ತಿಳಿದಿರಬಹುದು. ಓರ್ವ ಧಾರ್ಮಿಕ ಮುಖಂಡರನ್ನು, ಸಾಮಾಜಿಕ ಮುಖಂಡರನ್ನು, ರಾಜಕೀಯ ಮುಖಂಡರನ್ನು ಬಹಳಷ್ಟು ಅನ್ಯೋನ್ಯತೆಯಿಂದಾಗಿ ಪ್ರೀತಿಸುವ ಒಂದು ವ್ಯಕ್ತಿ ಕೂಡ ಆಗಿದ್ದಾರೆ. ಕೊಡುಗೈ ದಾನಿ ಕೂಡ ಆಗಿದ್ದಾರೆ. ವಿವಿಧ ಹಲವಾರು ಮಸ್ಜಿದ್ಗಳ ಅಧ್ಯಕ್ಷ ಪದವಿಯನ್ನು ಅಲಂಕರಿಸಿ ಬಹಳಷ್ಟು ಸೇವೆಯನ್ನು ಮಾಡಿದಂಥವರು ವ್ಯಕ್ತಿಯಾಗಿದ್ದಾರೆ. ಹಾಜಿ ಇಬ್ರಾಹಿಂ ಲಬ್ಬೈಕ್ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ನಾನು ಮೊಟ್ಟ ಮೊದಲಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಎ ಕೆ ಮೊಯ್ದೀನ್ ಹಾಗೂ ನಮ್ಮ ಕೆ ಶ್ರೀರಾಮ್ ಬಂಗೇರವರು. ಕಳೆದ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಘೋಷಿಸಿದಾಗ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು, ಸಾಮಾಜಿಕ ಸೇವೆಯನ್ನು ಮಾಡಿದಂಥ ಓರ್ವ ಇಬ್ಬರು ಉಲ್ಲಾರದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಅಲಂಕರಿಸಿದಂಥ ಓರ್ವ ಧೀಮಂತ ನಾಯಕರಾಗಿದ್ದಾರೆ ಎ ಕೆ ಮೊಯ್ದೀನ್ ಹಾಜಿ ಹಾಗೂ ಕೆ ಶ್ರೀರಾಮ್ ಬಂಗೇರವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಇವತ್ತು ನಾವು ಅಭಿನಂದಿಸಿ ಅವರನ್ನು ಸನ್ಮಾನಿಸಲಿಗಿದೆ. ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಅಭಿನಂದಿಸಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಶ್ರೀ ಆಮೀರ್ ಬನ್ನೂರು, ಸಾಮಾಜಿಕ ಹೋರಾಟಗಾರ, ಕಿದ್ಮಾ ಫೌಂಡೇಶನ್ ಕರ್ನಾಟಕ ಇದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಹಲವಾರು ಬಡವರಿಗೆ ಹಸ್ತದಾನ ಸಹಾಯವನ್ನು ಮಾಡಿ ಪ್ರಮುಖ ಪಾತ್ರ ವಹಿಸಿದವರು ಧೀಮಂತ ಯುವ ವಾಗ್ಮಿಯಾಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದು ಅಲ್ಲದೆ ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ನಮ್ಮ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅಹಮದ್ ಬಾವ ಬೀರಿ ಇದ್ದಾರೆ, ಕಬೀರ್ ಮಾನವ ಹಕ್ಕು ಹೋರಾಟಗಾರರಿದ್ದಾರೆ, ಇಮ್ತಿಯಾಜ್ ಮಾನವ ಹಕ್ಕು ಹೋರಾಟಗಾರರಿದ್ದಾರೆ. ಅದು ಅಲ್ಲದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಹಾಯಿಯಾಗಿ ನಮ್ಮ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಚಂದವಾಗಿ ನಡೆಸಿಕೊಡಲು ನಮ್ಮೊಂದಿಗೆ ಎಲ್ಲ ದಿನಗಳಲ್ಲೂ ಹಗಲಿರುಳು ಪ್ರಯತ್ನ ಪಟ್ಟಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಪ್ಪು ಸುಲ್ತಾನ್ ಮಹಾವೇದಿಕೆಗಳ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ನಜೀರ್ ಬಾರ್ಲಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುವುದರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರನ್ನು ಇನ್ನೊಮ್ಮೆ ಮೊಗದೊಮ್ಮೆ ನಾನು ಎಲ್ಲರನ್ನು ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣವನ್ನು ವಿರಾಮ ಮಾಡ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಛಾಯಾಗ್ರಾಹಕರಾಗಿ ನಮ್ಮ ಪತ್ರಕರ್ತರಾಗಿ ಆಗಮಿಸಿದಂಥ ಅನ್ಸಾರಿ ಇನೋಲಿದ್ದಾರೆ, ಹಾಸಿಫ್ ಪೊಸಕುರಲಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳಿದ್ದಾರೆ, ನಮ್ಮ ಹಿರಿಯ ನೆರೆಯ ಎಲ್ಲ ನಮ್ಮ ಸ್ನೇಹಿತರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವುದರೊಂದಿಗೆ ಈ ಕಾರ್ಯಕ್ರಮ ಬಹಳಷ್ಟು ಚಂದವಾಗಿ ನಡೆಯಲು ನಮಗೆ ಸಹಕಾರಿಯಾಗಿ ಈ ಹಾಲನ್ನು ಉದಾರ ದಾನಿಯಾಗಿ ನೀಡಿದಂತಹ ನಮ್ಮ ಈ ಚಂದ್ರಕಾಂತ್ ಕ್ಲಿಕ್
ಇದರ ಮಾಲಕರಾಗಿರ್ತಕ್ಕಂಥ ಚಂದ್ರಕಾಂತ್ ಕೂಡ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಗದೊಂದಿಗೆ ಸ್ವಾಗತಿಸಿದರೊಂದಿಗೆ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣ ವಿರಾಮ ಮಾಡ್ತಾ ಇದ್ದೇನೆ. ಇದೀಗ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಾಗಿ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಇದರ ಉಪಾಧ್ಯಕ್ಷರಾಗಿರತಕ್ಕಂಥ ಶ್ರೀ ವಿಷ್ಣುಮೂರ್ತಿ ಭಟ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಾಗಿ ಅವರನ್ನು ನಾನು ಕೇಳಿಕೊಡ್ತಾ ಇದ್ದೇನೆ. ಗಣ್ಯರೇ, ಟಿಪ್ಪು ಸುಲ್ತಾನ್ ಅವರ ಅಭಿಮಾನಿಗಳೇ, ನಗರಸಭೆಯ ಅಧ್ಯಕ್ಷರಾದಂಥ ಮೇಡಮ್ ಚಿತ್ರಕಲಾ ಚಂದ್ರಕಾಂತ್ ಅವರೇ, ಉಪಾಧ್ಯಕ್ಷರಾದಂಥ ಅಯೂಬ್ ಅವರೇ ಮತ್ತು ಇತರ ಎಲ್ಲ ಮಿತ್ರರೇ, ಭಾರತ ದೇಶದ ಚರಿತ್ರೆಯಲ್ಲಿ ಬ್ರಿಟಿಷರಿಗೆ ಸಹಕಾರ ಮಾಡಿದವರು ಹಿಂದೂ ಸಂಘಟನೆಯವರು. ಆದರೆ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತು ಹೋರಾಟ ಮಾಡಿ ತನ್ನ ಮಕ್ಕಳನ್ನೂ ಕೂಡ ಅಡವಿಟ್ಟು ಟೂತ್ ಆ್ಯಂಡ್ ನೈಲ್ ಅಂತ ಹೇಳಿದ ಹಾಗೆ ಕೊನೆಯ ತನಕ ಜೀವದ ಹಂಗು ತೊರೆದು ಹೋರಾಟ ಮಾಡಿದವರು ಟಿಪ್ಪು ಸುಲ್ತಾನ್. ಅಂಥ ಒಬ್ಬ ಸ್ವಾತಂತ್ರ್ಯ ಸೇನಾನಿಯ ಬಗ್ಗೆ ಅವರ ಜನ್ಮದಿನದ ಒಂದು ಆಚರಣೆಯನ್ನು ಸಂದರ್ಭದಲ್ಲಿ ಕೆಲವು ದಿವಸದ ಹಿಂದೆ ಪತ್ರಿಕೆಯಲ್ಲಿ ಎಲ್ಲ ನೋಡಿದ್ದೆ ನಾನು. ಉಳ್ಳಾಳ ಅಂದರೆ ಪಾಕಿಸ್ತಾನದಲ್ಲಿದ್ದಾಗಿದೆ ಅಂತ. ಬಹುಶಃ ವೀಸಾ ಇದು ಯಾವುದಿಲ್ಲದೆ ಈಗ ಉಳ್ಳಾಳಕ್ಕೆ ಬಂದಿದ್ದೇನೆ. ಆದರೆ ಇದು ಪಾಕಿಸ್ತಾನ ಅಲ್ಲ, ಇದು ನಿಜವಾದ ಒಂದು ಭಾರತ. ಯಾಕೆಂದರೆ ಉಳ್ಳಾಳದಂಥ ಮುಸಲ್ಮಾನರು ಬಹುಸಂಖ್ಯಾತರಾಗಿರುವಂಥ ಒಂದು ನಗರಸಭೆಯಲ್ಲಿ ಒಬ್ಬ ಹಿಂದೂ ಮಹಿಳೆ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದರೆ ಇದು ನಿಜವಾದ ಭಾರತ. ಈ ರೀತಿಯ ಒಂದು ಬೆಳವಣಿಗೆ ಭಾರತದಲ್ಲಿ ಮಾತ್ರ ಸಾಧ್ಯ. ಯಾವ ಜಾತಿ ಧರ್ಮ ಮತ ಭೇದ ಇಲ್ಲದೆ, ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲದೆ ಬದುಕುವಂಥ ಒಂದು ಸಮಾಜ ಸೃಷ್ಟಿ ನಿಮಗೆಲ್ಲ ಗೊತ್ತಿರ್ಬೋದು. ಪತ್ರಿಕೆಯನ್ನು ಓದಿದವರಿಗೆ ಖಂಡಿತ ಗೊತ್ತಿದೆ. ಟಿಪ್ಪು ಸುಲ್ತಾನ್ ಅವರ ಮೊಮ್ಮಗಳು ಜರ್ಮನಿಯ ನಾಜಿ ಕುತಂತ್ರಕ್ಕೆ ಬಲಿಯಾಗಿ ಅವರ ಜೈಲಿನಲ್ಲಿ ಯಾವುದೇ ರೀತಿಯ ಶರಣಾಗತಿ ಆಗದೆ ಜೈಲಿನಲ್ಲಿ 8 ವರ್ಷಗಳ ಕಾಲ ಇದು ಮಾಡಿ ಪ್ರಾಣ ತೆತ್ತವರು. ಬರೇ ಟಿಪ್ಪು ಸುಲ್ತಾನ್ ಮಾತ್ರ ಅಲ್ಲ, ಅವರ ಕುಟುಂಬದವರು ಕೂಡ ಒಂದು ಸತ್ಯ ನ್ಯಾಯ ಧರ್ಮ ಆದರ್ಶಕ್ಕಾಗಿ ಹೋರಾಟ ಮಾಡಿದವರು. ನಾವು ನಮ್ಮ ಜೀವನದಲ್ಲಿ ಅಂಥ ಒಳ್ಳೆಯ ಆದರ್ಶಗಳನ್ನು ಬೆಳೆಸಿದಂಥವರು ಹಿಂದೂ ಆಗಿರಲಿ, ಮುಸಲ್ಮಾನರಾಗಿರಲಿ, ಕ್ರಿಶ್ಚಿಯನ್ರಾಗಿರಲಿ ಅಥವಾ ಯಾವುದೇ ಧರ್ಮಕ್ಕೆ ಸೇರಿದವರಾಗಿರಲಿ, ಅಂತಹ ಒಂದು ಆದರ್ಶವನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು. ಅದಕ್ಕಾಗಿ ಟಿಪ್ಪು ಸುಲ್ತಾನ್ ಬಹಳಷ್ಟು ಇದಾಗ್ತಾರೆ, ನೆನಪಿಸ್ತಾರೆ. ಟಿಪ್ಪು ಸುಲ್ತಾನ್ ಅವರ ತಂದೆಯವರು ಹೈದರ್ ಅಲಿಯವರು ಮೈಸೂರು ಮಹಾರಾಜರ ಸೇನಾಧಿಪತಿ ಆಗಿದ್ದವರು. ಅವರಿಗೆ ಶ್ರೀರಂಗಪಟ್ಟಣದ ಆಡಳಿತವನ್ನು ನಡೆಸುವುದಕ್ಕೆ ರಾಜನ ಅಲ್ಲಿ ಒಂದು ಮಾಂಡಳಿಕರನ್ನಾಗಿ ನೇಮಕ ಮಾಡಿದ ನಂತರ ಕೊನೆಗೆ ಅವರ ಮಂತ್ರಿಗಳ ಒಂದು ದುರ್ಬೋಧನೆಯಿಂದ ಅವರು ಮಹಾರಾಜರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ಇದು ಹೇಳಿದಾಗ ಕೂಡ ಅವರು ಮೈಸೂರು ಮಹಾರಾಜರಿಗೆ ನಿಷ್ಠಾವಂತರಾಗಿ, ಆದರೆ ನನ್ನನ್ನು ಹೋದರೆ ಅಲ್ಲಿ ಅರೆಸ್ಟ್ ಮಾಡಿ ಬಂದಿಖಾನೆಗೆ ಹಾಕ್ತಾರೆ ಅಂತ ಹೇಳುವಂಥ ಪರಿಸ್ಥಿತಿ ಬಂದ ನಂತರ ಟಿಪ್ಪು ಸುಲ್ತಾನ್ ಆಗಲಿ ಹೈದರ್ ಅಲಿ ಅವರಾಗಲಿ ಅರಮನೆಗೆ ಹೋಗದೆ ಮೈಸೂರು ಮಹಾರಾಜರಿಗೆ ನಿಷ್ಠರಾಗಿದ್ದಂಥ ಆ ರೀತಿಯ ಒಂದು ನಿಷ್ಠಾವಂತ ಆದರ್ಶ ಪುರುಷರ ಒಂದು ಅವರ 271ನೇ ಜನ್ಮದಿನವನ್ನು ನಾವು ಇವತ್ತು ಆಚರಿಸುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಬಹು ಸಂಸ್ಕೃತಿಯ ಒಂದು ಉತ್ತಮ ಆಡಳಿತ ಇರುವ, ಅದು ಕೂಡ 2-3 ಹಂತದಲ್ಲಿ 2-3 ಟರ್ಮ್ನಲ್ಲಿ ಆಡಳಿತದಲ್ಲಿ ಗೆದ್ದು ಬಂದಂಥ ಮೇಡಮ್ ಅವರಿಗೆ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮ ಇದೆ. ಅದೇ ರೀತಿ ಬೇರೆ ಬೇರೆ 3-4 ಜನ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಇದನ್ನು ಬಹಳ ಚಂದದಲ್ಲಿ ನಡೆಸಿಕೊಳ್ಳಿಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಅಂತ ಆ ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ಉದ್ಘಾಟನಾ ಕಾರ್ಯಕ್ರಮವನ್ನು ಆರಂಭಿಸೋಣ. ನಮ್ಮ ಕಾರ್ಯಕ್ರಮವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಸ್ಪಷ್ಟವಾಗಿ ಕೆಲವೊಂದು ಮಾಹಿತಿಗಳನ್ನು ವಿವರಿಸುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಶ್ರೀ ವಿಷ್ಣುಮೂರ್ತಿ ಭಟ್ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿವಂದನೆಗಳು, ಧನ್ಯವಾದ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ಜಿಲ್ಲಾ ಸಮಿತಿ ವತಿಯಿಂದ ಹಜರತ್
ಟಿಪ್ಪು ಸುಲ್ತಾನ್ರವರ 271ನೇ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯತರು ನಮ್ಮ ವೇದಿಕೆಯಲ್ಲಿದ್ದಾರೆ. ಉಳ್ಳಾಲ ನಗರಸಭೆಯ ಪ್ರಥಮ ಪ್ರಜೆ ಎಂಬ ಒಂದು ಬಿರುದನ್ನು ಪಡೆದಂಥ ನಮ್ಮ ಮೇಡಮ್ ಚಿತ್ರಕಲಾ ಮೇಡಮ್ರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ಉಳ್ಳಾಲ ನಗರಸಭೆಯ ಉಪಾಧ್ಯಕ್ಷರು, ಯುವ ನಾಯಕರು, ಅದೇ ರೀತಿ ಸಮಾಜ ಸೇವಕರಾದಂಥ ನಮ್ಮ ಅಯ್ಯೂಬ್ ಮಂಚೀಲರವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಎಲ್ಲ ಸಾಧನೆ ಮಾಡಿದಂಥ ಇಬ್ಬರು ಸಾಧಕರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಘಟನೆಯ ಬಂಟ್ವಾಳ ಕ್ಷೇತ್ರದ ಅಧ್ಯಕ್ಷರಾದಂಥ ಆಸಿಫ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಮಂಗಳೂರು ಉತ್ತರ ಕ್ಷೇತ್ರದ ಅಧ್ಯಕ್ಷರಾದಂಥ ಅಶ್ರಫ್ ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಇವತ್ತು ನಾವು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಈ ಹಜರತ್ ಟಿಪ್ಪು ಸುಲ್ತಾನ್ರವರ ಬಗ್ಗೆ ಈಗ ತಾನೇ ಉದ್ಘಾಟನೆ ಮಾಡಿದಂಥ ನಮ್ಮ ಉಪಾಧ್ಯಕ್ಷರು ವಿಷ್ಣುಮೂರ್ತಿ ಭಟ್ ಅವರು ಅವರ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟರು. ಇವತ್ತು ಭಾರತ ದೇಶವೆಂಬುದು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಅಂದರೆ ಪ್ರಸಿದ್ಧಿ ಪಡೆದಂಥ ದೇಶವಾಗಿದೆ. ಈ ಭಾರತ ದೇಶದಲ್ಲಿರುವ ಎಲ್ಲ ಸಮುದಾಯದ ಜನರು ಒಂದೇ ತಾಯಿಯ ಮಕ್ಕಳಾಗಿ ನಾವಿಲ್ಲಿ ಜೀವಿಸ್ತಾ ಇದ್ದೇವೆ. ಇದಕ್ಕೆ ಕಾರಣ ಪೂರ್ವಜರು ನಮಗೆ ಮಾಡಿಕೊಟ್ಟಂಥ ಹಲವಾರು ನಮ್ಮೊಟ್ಟಿಗೆ ಬಿಟ್ಟುಕೊಂಡು ಹೋದಂಥ ಸಂಸ್ಕೃತಿಯಾಗಲಿ ಅಥವಾ ಅವರವರ ಸಮುದಾಯದಾಗಲಿ ಅದನ್ನು ಹೊಂದಿಕೊಂಡು ಎಲ್ಲ ಸಮುದಾಯದವರು ನಾವು ಭಾರತ ದೇಶದಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ಜೀವನ ನಡೆಸ್ತಾ ಇದ್ದೇವೆ. ಬಹುಶಃ ಇದನ್ನು ಇತರ ರಾಷ್ಟ್ರಗಳು ಅವರ ಕಣ್ಣಿಗೆ ಈ ಭಾರತ ದೇಶ ಮುಂದೊಂದು ದಿನ ಜಗತ್ತಿನಲ್ಲಿ ನಂಬರ್ 1 ದೇಶ ಆಗುವುದಕ್ಕೆ ಯಾವುದೇ ಇದೇ ಇಲ್ಲ. ಹೀಗೆ ಬಿಟ್ಟರೆ ಇದನ್ನು ಭಾರತ ದೇಶ ಜಗತ್ತಿನಲ್ಲಿ ಒಂದು ದೊಡ್ಡ ದೇಶವಾಗಿ ಬೆಳೆಯುತ್ತದೆ ಎಂಬ ಒಂದು ಶಂಕೆಯಿಂದ ನಮ್ಮ ಇತರ ದೇಶಗಳು ಇದನ್ನು ಯಾವ ರೀತಿ ಭಾರತದೊಳಗಿನ ಎಲ್ಲ ಜನರನ್ನು ಒಟ್ಟಿಗಿರುವಾಗ ಬೇರ್ಪಡಿಸಬೇಕೆಂಬ ಒಂದು ಉದ್ದೇಶದಿಂದ ಒಂದು ಪಿತೂರಿ ಮೂಲಕ ನಮ್ಮೊಳಗೆ ಜನಾಂಗೀಯ ಘರ್ಷಣೆಯನ್ನು, ಕೋಮು ಘರ್ಷಣೆಯನ್ನು ಮಾಡುತ್ತಾ ಬರುತ್ತಾರೆ. ಇದನ್ನು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯು ಇದನ್ನು ನಾವು ಮನಪೂರ್ವಕವಾಗಿ ಚಿಂತನೆ ಮಾಡಬೇಕಾದ ಅಗತ್ಯ ಈಗಿನ ಕಾಲದಲ್ಲಿ ನಮಗೆ ಇದೆ. ಬಹುಶಃ ನಾವೆಲ್ಲರೂ ಮುಂಚೆ ನನಗೆ ಒಂದು ನೆನಪು ಬರ್ತಾ ಉಂಟು. ನನ್ನ ಮನೆ ಹತ್ತಿರದಲ್ಲಿರುವ ಎಲ್ಲ ಶೆಟ್ರುಗಳ ಮನೆ. ನಾವೆಲ್ಲರೂ ಅವರ ಮನೆ ಒಳಗಡೆ ಹೋಗಿ ಊಟ ಮಾಡಿ ಬರ್ತಾ ಇದ್ದೇವೆ. ಬಹುಶಃ ನಮಗೇನು ಬೇಕಾದರೆ ಅವರ ಮನೆಗೆ ಹೋಗ್ತೇವೆ, ಅವರಿಗೇನು ಬೇಕು ನಮ್ಮ ಮನೆಗೆ ಬರ್ತಾ ಇದ್ದೇವೆ. ಈಗಲೂ ನನ್ನ ಬಬ್ಬುಕಟ್ಟೆಯಲ್ಲಿ ಇರುವ ನನ್ನ ಮನೆ ಹತ್ರ ಇರುವುದು ಶೆಟ್ರ ಮನೆ. ನನ್ನ 4 ಮಕ್ಕಳು ಅವರ ಮನೆಯಲ್ಲಿ ಇರುತ್ತಾರೆ. ನನ್ನ ಮಕ್ಕಳಿಗೆ ಅಲ್ಲಿ ಟ್ಯೂಷನ್ ಕೂಡ ಅವರು ಕೊಡ್ತಾ ಇದ್ದಾರೆ. ನಾವು ಎಲ್ಲಿಗಾದರೂ ತಿರುಗಾಡ್ಲಿಕ್ಕೆ ಹೋಗಿದ್ರೆ ಆ ಶೆಟ್ರ ಮನೆಯಲ್ಲಿ ನನ್ನ ಮಕ್ಕಳನ್ನು ಬಿಟ್ಟು ಬರ್ತಾ ಇದ್ದೇವೆ. ಈಗಲೂ ಕೂಡ ನಾವು ಅನನ್ಯತೆಯಿಂದ ಬಾಳ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಯಾವುದೇ ಜಾತಿ ಭೇದ ಇಲ್ಲದೆ ಅವರ ಮನೆಯಲ್ಲಿ ಆದಂಥ ತಿಂಡಿಗಳನ್ನು ನಮ್ಮ ಮನೆಯಲ್ಲಿ ತಿನ್ನುತ್ತಾ, ನಮ್ಮ ಮನೆಯಲ್ಲಿ ಆದಂಥ ತಿಂಡಿಗಳನ್ನು ಅವರಿಗೆ ಕೊಡ್ತಾ ಬಂದಿದ್ದೇವೆ. ಅದು ಅಲ್ಲದೆ ನಾನು 20 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದ ಒಬ್ಬ ವ್ಯಕ್ತಿಯಾಗಿದ್ದೇನೆ. ಅದು ಕೂಡ ನನ್ನ ಸಮುದಾಯದ ಜನರಿಂದ ನಾನು ನಾಯಕತ್ವವನ್ನು ಮಾಡಲಿಲ್ಲ. ವಿಷ್ಣುಮೂರ್ತಿ ಭಟ್ರ ಅಂತ ಒಬ್ಬ ಸಮಾಜ ಸೇವಕರು, ಹೋರಾಟಗಾರರು, ಮಾಹಿತಿ ದಾರರಾದಂಥ ವಿಷ್ಣುಮೂರ್ತಿ ಭಟ್ರವರು ಅವರ ಸಾರಥ್ಯದಲ್ಲಿ ಅವರ ಶಿಷ್ಯನಾಗಿ ನಾನು ಒಬ್ಬ ಈ ಸಮಾಜಕ್ಕೆ ಒಂದು ನಾಯಕನಾಗಿ ಗುರುತಿಸಿದ್ದೇನೆ. ಅದು ಅಲ್ಲದೆ ನಮ್ಮ ಇನ್ನೋರ್ವ ನನ್ನ ಗುರುಗಳಾದ ಸುದತ್ ಜೈನ್ ಸಿರ್ತಾಡಿ, ಬಹುಶಃ ಎಲ್ಲ ಕಾರ್ಯಕ್ರಮದಲ್ಲಿ ಈ ಇಬ್ಬರ ಹೆಸರನ್ನು ನಾನು ನೆನೆಸ್ತೇನೆ. ಸುದತ್ ಜೈನ್ ಸಿರ್ತಾಡಿ ಅವರು ನನ್ನನ್ನು ಒಂದು ನಾಯಕತ್ವವನ್ನು ಈ ಇಬ್ಬರು ಗುರುಗಳು ನನಗೆ ಕೊಟ್ಟು ಇವತ್ತು ನಿಮ್ಮ ಮುಂದೆ ಮಾತಾಡಲಿಕ್ಕೆ ನನಗೆ ಒಂದು ಶಕ್ತಿಯನ್ನು ಕೊಟ್ಟವರಾಗಿದ್ದಾರೆ. ನನ್ನ ಸಮುದಾಯ ನನ್ನನ್ನು ಎಲ್ಲೂ ಬೆಳೆಸಲಿಕ್ಕೆ ಬಿಡಲಿಲ್ಲ. ಯಾಕೆಂದರೆ ನನ್ನ ಸಮುದಾಯದವರೇ ನನ್ನ ಎದುರುಗಡೆ ಇದ್ದಾರೆ.
ಬಹುಶಃ ಇಲ್ಲಿ ಟಿಪ್ಪು ಜಯಂತಿ ಆಗಲಿ, ಇಲ್ಲಿ ಒಂದು ಕಾರ್ಯಕ್ರಮ ಮಾಡುವುದಾಗಲಿ ನಮ್ಮ ಸಮುದಾಯವೇ ನಮಗೆ ವಿರುದ್ಧವಿರುತ್ತದೆ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿ ಯಾವುದೇ ಕಾರ್ಯಕ್ರಮವನ್ನು ಮಾಡುವ ವ್ಯಕ್ತಿ ನಾನಲ್ಲ. ಸಮಾಜಕ್ಕೆ ಮಾರಕವಾದ ವ್ಯಕ್ತಿ ನಾನಾಗಲಿಕ್ಕೆ ಇಷ್ಟಪಡುವುದಿಲ್ಲ. ಸಮುದಾಯಕ್ಕೆ, ಸಮಾಜಕ್ಕೆ ಒಂದು ಉತ್ತಮ ವ್ಯಕ್ತಿಯಾಗಿ ಈ ದೇಶದಲ್ಲಿ ಬೆಳೆಯಬೇಕು, ಶಾಪಿ ಬಬ್ಬುಕಟ್ಟೆ ಅಂತ ಇನ್ನೊಂದು 10 ಜನರನ್ನು ಈ ಉಳ್ಳಾಲದಲ್ಲಿ ಬೆಳೆಸಬೇಕು ಎಂಬ ಒಂದು ಉದ್ದೇಶದಿಂದ ಸಂಘಟನೆಯನ್ನು ನಾನು ನಡೆಸುತ್ತಾ ಬಂದಿದ್ದೇನೆ. ಆದ್ದರಿಂದ ಇವತ್ತು ನೀವು ನೆನೆಸಬಹುದು ಜನರು ಇಲ್ಲ ಅಂತ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಸ್ಥಳದಲ್ಲೂ ನಮ್ಮ ಕಾರ್ಯಕರ್ತರು ಇದ್ದಾರೆ. ಕೋವಿಡ್-19 ಒಂದು ಇದರಿಂದ ಜನ ಸೇರುವುದು ನಮಗೆ ಆಗುವುದಿಲ್ಲ ಎಂಬ ಕಾರಣದಿಂದ ನಾವು ಬೆರಳೆಣಿಕೆಯ ಜನರನ್ನು ಕರೆದು ನಾವು ಇಲಾಖೆಯವರನ್ನು ಕೂಡ ಅದೇ ರೀತಿ ಹೇಳಿದ್ದೇವೆ. ಬೆರಳೆಣಿಕೆಯ ಜನರನ್ನು ಇಟ್ಟುಕೊಂಡು ನಮ್ಮ ಕಾರ್ಯಕ್ರಮವನ್ನು ಇವತ್ತು ಮಾಡುತ್ತಾ ಇದ್ದೇವೆ. ಬಹುಶಃ ನಮ್ಮ ಎಲ್ಲ ಜನರು ಬಂದರು ಈ ಕ್ಲಿಕ್ ವಾಲ್ ಇವತ್ತು ಸಾಕಾಗುತ್ತಿರಲಿಲ್ಲ, ಎಲ್ಲಾದರೂ ಯೂನಿಟ್ ವಾಲ್ ಮಾಡಬೇಕಿತ್ತು. ಅಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೋಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಆದೇಶವನ್ನು ಪಾಲಿಸಿ ಇಲಾಖೆಗಳಿಗೆ ಗೌರವವನ್ನು ಕೊಟ್ಟು ನಾವು ಈ ಕಾರ್ಯಕ್ರಮವನ್ನು ಚಂದದಲ್ಲಿ ಮಾಡಿ ಇವತ್ತು ಮುಗಿಸಲಿಕ್ಕೆ ಇದ್ದೇವೆ. ಅದೇ ರೀತಿ ನಾವು 2018 ಟಿಪ್ಪು ಸುಲ್ತಾನ್ರವರ ಸಂಘಟನೆಯ ಅಧ್ಯಕ್ಷನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ನೇತೃತ್ವವನ್ನು ನನ್ನ ಹೆಗಲಿಗೆ ನಮ್ಮ ರಾಜ್ಯಾಧ್ಯಕ್ಷರು ಟಿಪ್ಪು ಕಾಸಿಂ ಅಲಿ ಅವರು ಕೊಟ್ಟಿದ್ದರು. ಅವರ ಪ್ರಕಾರ 2018 ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಬಡವರಿಗೆ, ಸಮಾಜಕ್ಕೆ ನಮ್ಮಿಂದ ಈ ಸಂಘಟನೆ ಏನಾದರೂ ಕೊಡುಗೆ ಕೊಡಬೇಕಾ ಎಂಬ ಒಂದು ಉದ್ದೇಶದಿಂದ ಸಮಾಜ ಕಾರ್ಯಗಳನ್ನು ನಾವು ಮಾಡುತ್ತಾ ಬಂದಿದ್ದೇವೆ. ಟಿಪ್ಪು ಸುಲ್ತಾನ್ ಸಂಘಟನೆಯಿಂದ ಯಾವುದೇ ಒಂದು ಇಲಾಖೆಗಾಗಲಿ, ಯಾವುದೇ ಒಂದು ಜನರಿಗಾಗಲಿ 2018 ಅಸ್ತಿತ್ವದ ಬಂದಂತಹ ಈ ಟಿಪ್ಪು ಸುಲ್ತಾನ್ ಸಂಘಟನೆ ಯಾರಿಗೂ ಯಾವುದೇ ಒಂದು ಉಪಕಾರ ಅಲ್ಲದೆ ಉಪದ್ರ ಮಾಡಿದ್ದಿಲ್ಲ. ಬಹುಶಃ ನಾನು ಈ ಮಾತು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆಂದರೆ, ನಾನು ಈ ಕಾರ್ಯಕ್ರಮವನ್ನು ಖಾಸಗಿ ಕಾರ್ಯಕ್ರಮವಾಗಿ ಇವತ್ತು ನಾವು ಮಾಡುತ್ತಾ ಇರುವುದು. ಬಹುಶಃ ಇದೆಲ್ಲರೂ ತಿಳಿಬೇಕಾಗ್ತದೆ. ಇದು ಪ್ರೈವೇಟ್ ಕಾರ್ಯಕ್ರಮ, ಖಾಸಗಿ ಕಾರ್ಯಕ್ರಮ. ಒಂದು ಖಾಸಗಿ ಕಾರ್ಯಕ್ರಮ ಮಾಡುವಾಗ ಅವನ ಹುಟ್ಟುಹಬ್ಬವನ್ನು ಅವನಿಗೆ ಮಾಡಬಹುದು ಯಾವುದೇ ಹಾಳಲ್ಲಿ, ಇದಕ್ಕೆ ಯಾವುದೇ ಒಂದು ಅಭ್ಯಂತರ ಸರ್ಕಾರ ಇಲ್ಲ. ಸರ್ಕಾರಿ ಕಾರ್ಯಕ್ರಮ ಮಾತ್ರ ಮಾಡುವುದು ಸರ್ಕಾರದಿಂದ ಅದು ರದ್ದಾಗಿದೆ. ಆದ್ದರಿಂದ ಸರ್ಕಾರಿ ಕಾರ್ಯಕ್ರಮ ಇವತ್ತು ಮಾಡುವುದಿಲ್ಲ. ಖಾಸಗಿ ಕಾರ್ಯಕ್ರಮವನ್ನು ನಾವು ಬಹಳ ಅಚ್ಚುಕಟ್ಟಿನಿಂದ ಸರ್ಕಾರದ ಆದೇಶದಂತೆ ನಾವು ಅದರ ನಿಯಮದಂತೆ ಅಡಿಯಲ್ಲಿ ನಾವು ಮಾಡುತ್ತಾ ಬಂದಿದ್ದೇವೆ. ಆದ್ದರಿಂದ ಟಿಪ್ಪು ಸುಲ್ತಾನರವರು ಭಾರತಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಪ್ರಥಮ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರ ಚರಿತ್ರೆ ನಾವು ಈಗ ಎಲ್ಲ ಅಧಿಕಾರಿಗಳಿದ್ದಾರೆ, ಅವರು ಶಾಲೆಗೆ ಹೋದಾಗ ಅವರ ಪಾಠ್ಯಪುಸ್ತಕದಲ್ಲಿ ಓದಿ ಬಂದಂಥ ಅಧಿಕಾರಿಗಳು ನಮ್ಮಲ್ಲಿ ಇರುವುದು. ಇವತ್ತು ಹೊಸತೊಂದು ಟಿಪ್ಪು ಸುಲ್ತಾನರನ್ನು ನಾವು ಬಂದು ಇಲ್ಲಿ ಸ್ಥಾಪಿಸಿದ್ದಲ್ಲ. ಅವರ ಇತಿಹಾಸ ಭಾರತ ದೇಶದಲ್ಲಿ ಇಲ್ಲದಿದ್ದರೂ ಹೊರ ದೇಶದಲ್ಲಿ ಈಗಲೂ ಕೂಡ ಇದೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಲು ನಮ್ಮ ಎಲ್ಲ ಸಮುದಾಯದ ಜನರು ನಮಗೆ ಸಹಕಾರವನ್ನು ಕೊಡಬೇಕು, ಇಲಾಖೆಯವರು ಕೂಡ ಸಹಕಾರ ಕೊಡಬೇಕು. ನಿಮ್ಮೊಟ್ಟಿಗೆ ನಾವು ಯಾವಾಗಲೂ ನಮ್ಮ ಸಂಘಟನೆ ಸಹಕಾರ ಕೊಡ್ತಾ ಬಂದಿದ್ದೇವೆ, ಇನ್ನೂ ಕೂಡ ನಾವು ಕೊಡುತ್ತೇವೆ ಎಂದು ಈ ಮೂಲಕ ನಾನು ಹೇಳಿಕೊಳ್ತಾ ಇದ್ದೇನೆ. ಯಾರೇ ಏನಾದರೂ ಒಂದು ಮಾತು ಇಲಾಖೆಯವರಿಗೆ ಹೇಳಿದರೆ ಅದನ್ನು ಇಲಾಖೆಯವರು ಪರಿಪೂರ್ಣವಾಗಿ ಅದನ್ನು ತೆಗೆದು ನೋಡಬೇಕು. ಈ ಸಂಘಟನೆಯಿಂದ, ಈ ವ್ಯಕ್ತಿಯಿಂದ ಈ ದೇಶಕ್ಕೆ, ಈ ಸಮಾಜಕ್ಕೆ ಏನಾದರೂ ತೊಂದರೆ ಇದಕ್ಕೆ ಮುಂಚೆ ಆಗಿದೆಯಾ ಅಂತ. ಬಹುಶಃ ಈಗ ನಮ್ಮ ವಿಷ್ಣುಮೂರ್ತಿ ಭಟ್ ಅವರು ಹೇಳಿದರು, ಯಾರೋ ಒಬ್ಬರು ಬಂದು ಹೇಳಿದರಂತೆ ಇಲ್ಲಿ ಪಾಕಿಸ್ತಾನ ಅಂತ. ಆ ಥರ ನಾವು ಎಲ್ಲೂ ಯಾವಾಗಲೂ ಹೇಳಿಕೆ ಹೋಗಲ್ಲ. ಪಾಕಿಸ್ತಾನ ನಮ್ಮ ಶತ್ರು, ಅವರಿಗೆ ಯಾವತ್ತೂ ಕೂಡ ನಾವು ಮಿತ್ರತ್ವವನ್ನು ಕೊಡುವುದಿಲ್ಲ. ಇದು ನಮ್ಮ ಎಲ್ಲರ ತಲೆಯಲ್ಲಿದೆ. ನಾವು ಹುಟ್ಟಿದ ದೇಶ, ನಾವು ಹುಟ್ಟಿ ಬೆಳೆದ ಈ ಮಣ್ಣು, ಇದಕ್ಕೆ ಯಾವಾಗಲೂ ನಾವು ತಲೆ ಬಾಗಿಸ್ತೇವೆ. ಅದು ಬಿಟ್ಟು ಇನ್ನು ಯಾವುದೇ ಪಾಕಿಸ್ತಾನ ಆಗಲಿ ಅಥವಾ ಯಾವುದೇ ದೇಶವಾಗಲಿ ಅದು ನಮಗೆ ಶತ್ರುಗಳಾಗಿರುತ್ತಾರೆ, ಮಿತ್ರರಲ್ಲ. ನಮ್ಮ ದೇಶವನ್ನು ಪ್ರೀತಿಸಬೇಕು ಎಂಬುದು ನಮ್ಮ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಕಲಿಸಿಕೊಟ್ಟ ಒಂದು ವಚನವಾಗಿರುತ್ತದೆ. ಅವರ ಆದೇಶದಂತೆ ಎಲ್ಲ ಮುಸಲ್ಮಾನ್ ಸಹೋದರರು ನಾವು ಅದನ್ನು ಪಾಲಿಸುತ್ತಾ ಬಂದಿದ್ದೇವೆ. ಇನ್ನೂ ಕೂಡ ಆ
ಅವರ ಆದೇಶವನ್ನು ನಾವು ಪಾಲಿಸುತ್ತಾ ಬರುತ್ತೇವೆ ಎಂದು ಈ ಮೂಲಕ ನಿಮ್ಮಲ್ಲಿ ಹೇಳಿಕೊಳ್ಳುತ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಲ್ಲಿ ಈಗ ತಾನೇ ಹೇಳಿದರು 3 ಮನೆಗಳನ್ನು ನಾವು ನಿರ್ಮಿಸಿಕೊಟ್ಟಿದ್ದೇವೆ. ಒಂದು ಮನೆಯ ದುರಸ್ತಿ ಕಾರ್ಯವನ್ನು ಈಗ ನಾವು ಮಾಡಲಿಕ್ಕೆ ಇದ್ದೇವೆ. ಅದೇ ರೀತಿ ಮಾಸಿಕ ತಿಂಗಳ ರೇಷನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ನಾವು ರೋಗಿಗಳನ್ನು ಡಿಸ್ಚಾರ್ಜ್ ಮಾಡುವ ಇದು ಕೂಡ ನಮ್ಮ ಸಂಘಟನೆಯಲ್ಲಿ ಮಾಡುತ್ತಾ ಬಂದಿದ್ದೇವೆ. ಸಾಪಿ ಬ್ಲಡ್ ಡೋನರ್ಸ್ ಎಂಬ ವಾಟ್ಸಪ್ ಗ್ರೂಪನ್ನು ಮಾಡಿ ಅದರಲ್ಲಿ ಹಲವಾರು ಮುಸ್ಲಿಂ ಸಮುದಾಯ ಅಂತಲ್ಲ ಎಲ್ಲ ಸಮುದಾಯದವರಿಗೆ ಆ ಬ್ಲಡ್ ಗ್ರೂಪಿನಿಂದ ರಕ್ತದ ಅವಶ್ಯಕತೆಯನ್ನು ಕೂಡ ಪೂರೈಸಿದ ಹೆಗ್ಗಳಿಕೆ ನಮ್ಮ ಸಂಘಟನೆಗೆ ಇದೆ. ಅದೇ ರೀತಿ ಇನ್ನೂ ಕೂಡ ನಾವು ಮುಂದಕ್ಕೆ ಹೋಗುವುದಾದರೆ ಸಾಪಿ ಮೆಡಿಕಲ್ ಹೆಲ್ಪ್ ಲೈನ್ ಎಂಬ ಒಂದು ವಾಟ್ಸಪ್ ಗ್ರೂಪನ್ನು ನಿರ್ಮಿಸಿ ಅದರಲ್ಲಿ ಒಂದು 250 ನಾವು ಸದಸ್ಯರುಗಳನ್ನು ಸೇರಿಸ್ತಾ ಬರ್ತಾ ಇದ್ದೇವೆ. ತಿಂಗಳಿಗೆ 200 ರೂಪಾಯಿ 250 ರೂಪಾಯಿಯಾಗಿ ಆ ಸದಸ್ಯರು ಅದಕ್ಕೆ ಹಾಕುತ್ತಾರೆ. ಅದರಿಂದ ಬಂದ ಹಣವನ್ನು ಯಾವುದಾದರೂ ಎಲ್ಲ ಸಮುದಾಯದ ಜನರಿಗೆ, ಬಡ ಜನರಿಗೆ ರೋಗಸ್ಥರಾಗಿ ಹಾಸ್ಪಿಟಲಲ್ಲಿ ಏನಾದರೂ ಇದ್ದು ನಮ್ಮ ಗಮನಕ್ಕೆ ಬಂದರೆ ನಾವು ಹೋಗಿ ಈ ಹಣವನ್ನು ಅವರಿಗೆ ಉಪಯೋಗಿಸಿ ನಮ್ಮ ಸೇವೆಯನ್ನು ಮಾಡುತ್ತಾ ಬರ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ರಾಜಕೀಯ ಮಾಡುತ್ತಾ ಹೋಗ್ತಾ ಇದ್ದಾರೆ. ರಾಜಕೀಯ ನಮಗೆ ಅಗತ್ಯ ಅಲ್ಲ. ರಾಜಕೀಯ ಮಾಡುವವರಿಗಿಂತ ಸಮಾಜದಲ್ಲಿ ಒಬ್ಬರಿಗೆ ಒಂದು ಉಪಕಾರ ಮಾಡಿದರೆ, ಒಂದು ಒಳ್ಳೆಯ ಮಾತು ಹೇಳಿದರೆ ಸಾಯುವಾಗ ಹೊಣೆಯಿಂದ ಬರುತ್ತದೆ. ಇವತ್ತು ರಾಜಕೀಯದಲ್ಲಿ ನಾವು ಎಷ್ಟು ದೊಡ್ಡ ಜನರು ಆಗಬಹುದು, ನಾಳೆ ನಾವು ಅದೇ ಜನರು ಕೆಳಗೆ ಬೀಳಿಸುವುದು ನಮ್ಮ ಮತದಾರರಾಗಿರ್ತಾರೆ. ಬಹುಶಃ ಉಳ್ಳಾಲ ಎಂದರೆ ನಾನು ನಿಮ್ಮಲ್ಲ ಹೇಳಲೇಬೇಕಾದ ಒಂದು ಮಾತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ MLAಗಳಾಗಿ ಆಯ್ಕೆಯಾಗಿದ್ದಾರೆ. ಅದರಲ್ಲಿ ಇತಿಹಾಸವನ್ನು ನಿರ್ಮಿಸಿದಂಥ UT ಖಾದರ್ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಒಂದು MLA ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡುತ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಮುಖ್ಯ ಅತಿಥಿಯಾಗಿ ಇರಬೇಕಂತ ನಮ್ಮ UT ಖಾದರ್ ಸರ್ ಅವರು ಇವತ್ತು ಬೆಂಗಳೂರಲ್ಲಿದ್ದ ಕಾರಣ ಈ ಕಾರ್ಯಕ್ರಮಕ್ಕೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಾವು ಮುಂದೆ ನಡೆಸ್ತಾ ಹೋಗ್ತಾ ಇದ್ದೇವೆ. UT ಖಾದರ್ ಅಂದರೆ 8 ಕ್ಷೇತ್ರದಲ್ಲಿ 8 ಕ್ಷೇತ್ರದ ಜನರು ಗುರುತಿಸಿದಂಥ ಏಕೈಕ ಒಬ್ಬ ಶಾಸಕರಾಗಿರುತ್ತಾರೆ. ಯಾವುದೇ ಜಾತಿ ಮತ ಭೇದವಿಲ್ಲ. ಇವರು ಹೇಳಿದರೆ 53% ಉಳ್ಳಾಲದಲ್ಲಿರುವ ಬಹುಸಂಖ್ಯಾತರು ಇರುವಾಗ ಇದೇ ಸ್ಥಳದಲ್ಲಿ ಇನ್ನೋರ್ವ ಬೇರೆ ಪಕ್ಷದ MLA ಶಾಸಕರು ಇದ್ರೆ ನಿಮಗೆ ಮುಸಲ್ಮಾನರ ಮತ ಬೇಡ, ನಮ್ಮ ಮತ ಸಾಕು ಅಂತ ಹೇಳ್ತಿದ್ದರು. UT ಖಾದರ್ ಅಂತ ಒಬ್ಬ ಒಳ್ಳೆಯ ಒಂದು ಮುಂದೆ UT ಪರಿಧಿಯವರ ಮಗನಾಗಿ ಹುಟ್ಟಿ ಬಂದು ಈ ದೇಶಕ್ಕೆ ಕೊಟ್ಟ ಒಂದು ದೊಡ್ಡ ಕೊಡುಗೆ. ಬಹುಸಂಖ್ಯಾತರ ಮತ ಇದ್ದರೂ ಕೂಡ ಎಲ್ಲ ಮತದಾರರನ್ನು ಒಟ್ಟುಗೂಡಿಸಿ ಎಲ್ಲ ಸಮುದಾಯವನ್ನು ಒಂದು ಕಣ್ಣಲ್ಲಿ ಕೂಡಿಸಿ ಅವರನ್ನು ಈ ನಮ್ಮ ಉಳ್ಳಾಲ ಕ್ಷೇತ್ರವನ್ನು ಅವರು ಅಭಿವೃದ್ಧಿಯ ಕಡೆ ನಡೆಸ್ತಾ ಹೋಗ್ತಾ ಇದ್ದಾರೆ. ಅದೇ ರೀತಿ ಉಳ್ಳಾಲ ಕ್ಷೇತ್ರದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ UT ಖಾದರ್ ಅವರ ಒಂದು ಮಾತು ಇರುತ್ತದೆ. ಆ ಮಾತಿನ ಪ್ರಕಾರ ಅವರ ಕಾರ್ಯಕರ್ತರು ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಕೋಮು ಗಲಾಟೆಗಳಲ್ಲಿ ಅಥವಾ ಯಾವುದೇ ಭ್ರಷ್ಟಾಚಾರದಲ್ಲಿ ಅಥವಾ ಯಾವುದೇ ಒಂದು ವಿಷಯದಲ್ಲಿ ಅವರ ಕಾರ್ಯಕರ್ತರು ಇಲ್ಲ. ಬಹುಶಃ ಇವತ್ತು ಭ್ರಷ್ಟಾಚಾರ ಮಾಡದ ವ್ಯಕ್ತಿಗಳು ಇಲ್ಲ ಅಂತ ಈ ಮೂಲಕ ಹೇಳಿಕೊಳ್ಳುತ್ತಾ ಇದ್ದೇನೆ. ಇವತ್ತು ಆಯ್ಕೆಯಾದಂಥ ನಮ್ಮ ಚಿತ್ರಕಲಾ ಮೇಡಮ್, ಅದೇ ರೀತಿ ಅಯ್ಯೂಬ್ ಬಂಚಿಲ್ ಅವರಿಗೆ ಈ ಮುಖಾಂತರ ಒಂದು ಮೆಸೇಜನ್ನು ಕೊಡುತ್ತಾ ಇದ್ದೇನೆ ನಮ್ಮ ಸಂಘಟನೆಯ ಮುಖಾಂತರ. ಮೇಡಮ್, ಚಿತ್ರಕಲಾ ಮೇಡಮ್ ಅವರು ಇಲ್ಲಿನ ಪ್ರಥಮ ಪ್ರಜೆಯಾಗಿರುತ್ತಾರೆ. ಈಗ ತಾನೇ ಹೊಸತಾಗಿ ಅವರು ನಮ್ಮ ಉಳ್ಳಾಲ ನಗರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ನೀವು ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಮೇಡಮ್. ಉಳ್ಳಾಲ ನಗರಸಭೆ ಎಂದರೆ ಮುಂಚೆ ಇದು ಒಂದು ಇಡೀ ರಾಜ್ಯಕ್ಕೆ ತಿಳಿಯುವಂಥ ಒಂದು ನಗರಸಭೆಯಾಗಿ ಮಾರ್ಪಡಬೇಕು. ಅದರಲ್ಲಿ ನಿಮ್ಮ ಕೆಲಸಗಳು, ನಿಮ್ಮ ಅಧಿಕಾರ ಅವಧಿಯಲ್ಲಿ ಎಲ್ಲ ಜಾತಿ ವರ್ಗದವರನ್ನು ಒಂದೇ ಕಣ್ಣಲ್ಲಿ ನೋಡಿಕೊಂಡು ಎಲ್ಲರಿಗೂ ಯಾರು ತಪ್ಪು ಮಾಡುತ್ತಾರೆ ಆ ತಪ್ಪಿಗೆ ನೀವು ಅವರೊಟ್ಟಿಗೆ ಕೈ ಜೋಡಿಸಬಾರದು. ಯಾರು ನಿಮ್ಮೊಟ್ಟಿಗೆ ಬರುತ್ತಾರೆ ಅದನ್ನು ನೀವು ಸರಿಸಮಾನವಾಗಿ ನೋಡಿ. ಯಾವುದೇ ಒಬ್ಬ ಪ್ರಭಾವಿ ರಾಜಕೀಯ ಆಗಲಿ, ಯಾವುದೇ ಒಬ್ಬ ಪಕ್ಷದ ಸಂಘಟನೆ ಅಧ್ಯಕ್ಷನಾಗಲಿ ಅಥವಾ ಯಾವುದೇ ಒಬ್ಬನು ನಿಮ್ಮ ಹತ್ರ ಬಂದರು ನೀವು ಎಲ್ಲರನ್ನು ಒಂದೇ ಕಣ್ಣಲ್ಲಿ ನೋಡಿ ಎಲ್ಲರಿಗೂ ಒಂದೇ ಥರ ಅಧಿಕಾರ ಮಾಡಬೇಕಂತ ನಿಮ್ಮಲ್ಲಿ ನಾನು ಕಳಕಳಿಯವಾಗಿ ನಮ್ಮ ಸಂಘಟನೆ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಮೇಡಮ್. ಅದೇ ರೀತಿ ನಮ್ಮ ಇನ್ನೋರ್ವ
ಉಳ್ಳಾಲ ಪುರಸಭೆಯ ಉಪಾಧ್ಯಕ್ಷರು ಆದಂಥ ಅಯ್ಯೂಬ್ ವಂಚಿಲರವರು, ಅವರ ಬಗ್ಗೆ ನಾನು ಈಗ ತಾನೇ ಹೇಳಿದ್ದೇನೆ. ಅವರು ರಾಜಕೀಯದಲ್ಲಿ ಒಂದು ಯುವ ನಾಯಕನಾಗಿ ಗುರುತಿಸಿದ್ದಾರೆ. ಸಮಾಜದಲ್ಲಿ ಕೂಡ ಹಲವಾರು ಸೇವೆಗಳನ್ನು ಕೂಡ ಮಾಡಿ ಬಂದವರಾಗಿರುತ್ತಾರೆ. ಅಯ್ಯೂಬ್ ವಂಚಿಲರವರು ಉಪಾಧ್ಯಕ್ಷರಾಗಿ ನೀವು ನಿಮ್ಮ ಈ 5 ವರ್ಷದ ಅವಧಿಯಲ್ಲಿ ನೀವು ಮಾಡಬೇಕಾದಂಥ ಕೆಲಸಗಳು ತುಂಬ ಇದೆ. ನಮ್ಮ ಅಧ್ಯಕ್ಷರಿಗೆ ನೀವು ಸಾಥ್ ಕೊಟ್ಟು ಅವರ ಬೆನ್ನೆಲುಬಾಗಿ ನೀವು ಅವರಿಗೆ ಯಾವಾಗಲೂ ಅವರೊಟ್ಟಿಗೆ ನಿಂತುಕೊಂಡು, ಮುಂಚೆ ಹೇಳಿದ ಪ್ರಕಾರನೇ ಎಲ್ಲ ವರ್ಗದವರು ಒಂದೇ ಕಣ್ಣಲ್ಲಿ ನೋಡಿಕೊಂಡು ಎಲ್ಲರಿಗೂ ಸರಿಸಮಾನಾದ ನಿಮ್ಮ ಅವಧಿಯಲ್ಲಿ ನಿಮ್ಮ ಅಧಿಕಾರವನ್ನು ಚಲಾಯಿಸಬೇಕು ಸರ್ ಅಂತ ಹೇಳಿ ನಿಮ್ಮ ಹತ್ರ ನಾನು ವಿನಂತಿ ಮಾಡುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂಥ ನಮ್ಮ ಸೀತಾರಾಮ್ ಬಂಗೇರ ಅವರು ಜಿಲ್ಲಾ ಪ್ರಶಸ್ತಿ ಪಡೆದಿರುತ್ತಾರೆ. ಸಮಾಜ ಸೇವಕರು ಕೂಡ ಆಗಿರುತ್ತಾರೆ. ಹಲವು ಸಂಘಟನೆಯಲ್ಲಿ ಗುರುತಿಸಿದಂಥ ಒಬ್ಬ ನಾಯಕರು. ಅವರನ್ನು ನಮ್ಮ ಈ ಸಂದರ್ಭದಲ್ಲಿ ಸನ್ಮಾನಿಸಲಿಕ್ಕೆ ನಾನು ತುಂಬ ಹೆಮ್ಮೆ ಪಡುತ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಘಟನೆಯ ವತಿಯಿಂದ ಸನ್ಮಾನ ಕಾರ್ಯಕ್ರಮಗಳು ಇವತ್ತು ನಡೆಯಲಿಕ್ಕಿದೆ. ಅದೇ ರೀತಿ ಇನ್ನೋರ್ವ ನಮ್ಮ ಉಳ್ಳಾಲ ದರ್ಗಾ ಕಮಿಟಿಯಲ್ಲಿ ಇದ್ದಂಥ AK ಮೈದೀನ್ರವರು ಸಮಾಜ ಸೇವಕರು, ಎಲ್ಲ ಉಳ್ಳಾಲ ಪರಿಸರದ ಜನರಿಗೆ ತಿಳಿದಂಥ ಒಬ್ಬ ನಾಯಕರು. ಅವರನ್ನು ಕೂಡ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ಪಡೆದಿರುತ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವ ಕಾರ್ಯಕ್ರಮವಿದೆ. ಮೊದಲನೇದಾಗಿ ನಾವು ಉಳ್ಳಾಲ ಪುರಸಭೆಯ ಪ್ರಥಮ ಪ್ರಜೆ ಮೇಡಮ್ ಚಿತ್ರಕಲಾ ಮೇಡಮ್ ರವರಿಗೆ ನಮ್ಮ ಸಂಘಟನೆ ವತಿಯಿಂದ ನಾವು ಸನ್ಮಾನವನ್ನು ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಉಪಾಧ್ಯಕ್ಷರು ಅಯ್ಯೂಬ್ ಮಂಚಿಲರವರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಇಟ್ಟಿದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಚಂದ ಕಾಣಿಸಿಕೊಡಬೇಕು. ಅದೇ ರೀತಿ ನಮಗೆ ಸಹಕರಿಸಿದ ಪೊಲೀಸ್ ಇಲಾಖೆ, ಉಳ್ಳಾಲ ಪೊಲೀಸ್ ಠಾಣೆಯವರಿಗೂ, ಅದೇ ರೀತಿ ಇಂಟೆಲಿಜೆನ್ಸ್ ಅವರಿಗೂ ನಾನು ಅಭಿನಂದಿಸ್ತಾ ಇದ್ದೇನೆ. ನಿಮ್ಮ ಸಹಕಾರವನ್ನು ಕೂಡ ಕೋರುತ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರಾದಂಥ ಅನ್ಸಾರ್ ಇನೋಲಿ, ಅದೇ ರೀತಿ ಆಸಿಫ್ ಹೊಸಕುರಳು, ಇವರನ್ನು ಕೂಡ ನಾನು ಈ ವೇದಿಕೆಯಲ್ಲಿ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತಾ ಅವರನ್ನು ಕೂಡ ಅಭಿನಂದಿಸುತ್ತಾ ಇದ್ದೇನೆ. ಇವರು ಯಾವಾಗಲೂ ನಮಗೆ ಸಹಕಾರವನ್ನು ಕೊಡುತ್ತಾ ಬಂದಿದ್ದಾರೆ. ಮುಂದೆಯೂ ನಿಮ್ಮ ಸಹಕಾರವನ್ನು ನಾವು ಕೋರುತ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾನೂನು ಸಲಹೆಗಾರರಾದ RK ಮದನಿಯನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. 7 ವರ್ಷಗಳಿಂದ ಉಳ್ಳಾಲ ನಗರಸಭೆಯ ಸದಸ್ಯರಾಗಿದ್ದುಕೊಂಡು ಹಲವಾರು ಗಮನಾರ್ಹ ಸೇವೆಯನ್ನು ಸಲ್ಲಿಸುತ್ತಿದ್ದೀರಿ. ಪ್ರಸಕ್ತ ಉಳ್ಳಾಲ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ತಮ್ಮನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆಯ ಪ್ರಯುಕ್ತ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ತಮ್ಮ ಅಧಿಕಾರಾವಧಿಯಲ್ಲಿ ಉಳ್ಳಾಲ ಪ್ರದೇಶವು ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದಲಿ, ಇತರ ಮೂಲಭೂತ ಕಾರ್ಯಕ್ರಮಗಳನ್ನು ಆದಷ್ಟು ಬೇಗನೆ ಸರಿಪಡಿಸಲು ಮತ್ತಷ್ಟು ಸಹಕಾರಿಯಾಗಲಿ, ಜನಮನದಲ್ಲಿ ಅಚ್ಚಳಿಯದೆ ಉಳಿಯುವಂಥ ಅಭಿವೃದ್ಧಿ ಕಾರ್ಯಗಳು ತಮ್ಮಿಂದಾಗಲಿ ಎಂದು ಹಾರೈಸುವೆವು. ಮೊಟ್ಟ ಮೊದಲಾಗಿ ಸಾಲು ಹೊದಿಸಿ ಅವರನ್ನು ಸನ್ಮಾನಿಸಲಿಕ್ಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿರತಕ್ಕಂತಹ ಜನಾಬ್ ಇಸ್ಮಾಯಿಲ್ ಶಾಫಿ, ಉಪಾಧ್ಯಕ್ಷರಾಗಿರತಕ್ಕಂತಹ ವಿಷ್ಣುಮೂರ್ತಿ ಭಟ್ರು, ಇನ್ನೋರ್ವ ಉಪಾಧ್ಯಕ್ಷರಾಗಿರತಕ್ಕಂಥ ಅಬ್ಬಾಸ್ ಪಡಿಕಲ್, ಬಂಟ್ವಾಳ ತಾಲೂಕು ಅಧ್ಯಕ್ಷರಾದಂತಹ ಅಶ್ರಫ್, ಆಸಿಫ್ ಹಾಗೂ ಸಾಮಾಜಿಕ ಹೋರಾಟಗಾರ ನಮ್ಮ ಈ ಕ್ಲಿಕ್ ಹಾಲ್ನ ಮಾಲಕರಾಗಿರ್ತಕ್ಕಂಥ ಚಂದ್ರಕಾಂತ್ ಅವರನ್ನು ಕೂಡ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಅಕ್ಕರೆಕೆರೆ ಜಮಾ ಮಸೀದಿಯ ಅಧ್ಯಕ್ಷರಾಗಿರತಕ್ಕಂಥ ಕಾರ್ಯದರ್ಶಿ ಆಗಿರತಕ್ಕಂಥ ತೌಸೀಫ್ ಅಕ್ಕರೆಕೆರೆ ಇವರನ್ನು ಕೂಡ ವೇದಿಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಮೊಟ್ಟ ಮೊದಲಾಗಿ ಸಾಲು ಓದಿ ಸನ್ಮಾನಿಸ್ತಾ ಇದ್ದಾರೆ ಶ್ರೀ ವಿಷ್ಣುಮೂರ್ತಿ ಭಟ್ ಅವರು. ಸಾಲು ಓದಿಸಿ ಚಿತ್ರಕಲಾ ಮೇಡಮರವರನ್ನು ಸನ್ಮಾನಿಸ್ತಾ ಇದ್ದಾರೆ. ಪೇಟವನ್ನು ಧರಿಸಿ ಸನ್ಮಾನಿಸಲಿಕ್ಕಿದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರತಕ್ಕಂತಹ ಶಾಫಿ ಬಬ್ಬುಗಟ್ಟೆಯವರು. ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸ್ತಾ ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಜೀರ್ ಬಾರ್ಲಿ ಅವರು. ಅಭಿನಂದನಾ ಪತ್ರವನ್ನಿಟ್ಟು ಸನ್ಮಾನಿಸ್ತಾ ಇದ್ದಾರೆ ಮನ್ಸೂರ್ ಅಲೆಕಲರ್ ಅವರು. ಮನ್ಸೂರ್ ನಮ್ಮ ಅಕ್ಕರೆಕೆರೆ ಮಸೀದಿಯ ಪ್ರಧಾನ ಕಾರ್ಯದರ್ಶಿ ತೌಸೀಫ್ ಹಾಗೂ ಚಂದ್ರಕಾಂತ್ ರವರು ಹಾರ ಹಾಕಿ ಅವರನ್ನು ಸನ್ಮಾನಿಸ್ತಾ ಇದ್ದಾರೆ. ಚಂದ್ರಕಾಂತ್ ಮತ್ತು ಅಕ್ಕರೆಕೆರೆ ತೌಸೀಫ್ ರವರು.
ಸನ್ಮಾನವನ್ನು ಸ್ವೀಕರಿಸಿದ ಚಿತ್ರಕಲಾಮನವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇನ್ನೋರ್ವ ಉಪಾಧ್ಯಕ್ಷರಾಗಿರತಕ್ಕಂಥ ಅಯ್ಯೂಬ್ ಮಂಚೂಲ್ ಅವರನ್ನು ಸಾಲು ಓದಿಸಿ ಸನ್ಮಾನಿಸಲಿಕ್ಕಿದ್ದಾರೆ ನಜೀರ್ ಬಾರ್ಲಿ ಅವರು. ಅಭಿನಂದನಾ ಪೇಟವನ್ನು ಧರಿಸಲಿಕ್ಕಿದ್ದಾರೆ ಆಸಿಫ್. ಪೇಟವನ್ನು ಆಸಿಫ್ ಸಾಫಿ ಬಾಬುಗಟ್ಟೆ ಅವರು. ಅಭಿನಂದನಾ ಪತ್ರವನ್ನು ಆಸಿಫ್ ಮತ್ತೆ ಸ್ಮರಣಿಕೆಯನ್ನು ಆಸಿಫ್ ಅವರು ನೀಡಿ ಅಭಿನಂದಿಸ್ತಾ ಇದ್ದಾರೆ. ಅಯ್ಯೂಬ್ ಮಂಚಲ್ ಹಾಗೂ ಶ್ರೀಮತಿ ಚಿತ್ರಕಲಾ ಮೇಡಮ್ ಅವರಿಗೆ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇನ್ನೋರ್ವರು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರಾಗಿರತಕ್ಕಂತಹ ಶ್ರೀರಾಮ್ ಕೆ ಬಂಗೇರ ಹಾಗೂ ಎ.ಕೆ. ಮೊಯ್ದೀನ್ ಅವರನ್ನು ಈಗ ಸನ್ಮಾನಿಸುವ ಕಾರ್ಯಕ್ರಮ. ಪ್ರೀತಿಯ ಕೆ. ಶ್ರೀರಾಮ್ ಬಂಗೇರ ಕೊಲ್ಯರವರೇ, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಗಮನಾರ್ಹವಾದ ಹಲವಾರು ಸಮಾಜ ಸೇವೆಯನ್ನು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀರಿ. ತಮ್ಮ ಸೇವೆಯನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ತಮ್ಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆ ಪ್ರಯುಕ್ತ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತಾ ಇದ್ದೇವೆ. ತಮಗೆ ಉಲ್ಲಾಲದ ಭೀಷ್ಮ ಎಂಬ ಒಂದು ಹೆಸರು ಕೂಡ ಇದೆ ಎಂಬುದನ್ನು ನನಗೆ ತಿಳಿಯಲಿಕ್ಕೆ ಸಾಧ್ಯವಾಯಿತು. ಉಲ್ಲಾಲದಲ್ಲಿ ವೀರರಾಣಿ ಅಬ್ಬಕ್ಕ ಪ್ರತಿಮೆಯನ್ನು ಅಲ್ಲಿ ಸ್ಥಾಪಿಸಲು ಮೂಲ ಕಾರಣೀಕರ್ತರು ಕೂಡ ಕೆ. ಶ್ರೀರಾಮ್ ಬಂಗೇರ ಕೂಡ ಆಗಿದ್ದಾರೆ. ಹಲವಾರು ಶಾರದಾ ಉತ್ಸವ ಮುಂತಾದ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲಿಯೂ ಭಾಗಿಯಾಗಿದ್ದುಕೊಂಡು ಬಹಳಷ್ಟು ಸಮಾಜ ಸೇವೆಯನ್ನು ಮಾಡಿದಂಥವರು ಧೀಮಂತ ನಾಯಕರಾಗಿದ್ದಾರೆ ಕೆ. ಶ್ರೀರಾಮ್ ಬಂಗೇರವರು. ಇನ್ನೋರ್ವ ನಮ್ಮ ಇಂದಿನ ಸಾಧನೆಯ ಗುರಿಗೊಂದು ಸನ್ಮಾನದ ಹಿರಿಮೆ ಹಿಡ್ಕೊಳ್ಳುವಂಥವರು ವ್ಯಕ್ತಿ ಶ್ರೀ ಎ.ಕೆ. ಮೊಯ್ದೀನ್ ಹಾಜಿ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಸಮಾಜ ಸೇವೆಯನ್ನು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀರಿ. ತಮ್ಮ ಸೇವೆಯನ್ನು ಪರಿಗಣಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀರಿ. ತಮ್ಮ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ತಮಗೆ ಇನ್ನಷ್ಟು ಸೇವೆಯನ್ನು ಸಲ್ಲಿಸಲು ಜಗದೊಡೆಯನಾದ ಅಲ್ಲಾಹು ಆಯುರ ಆರೋಗ್ಯ ಸುಖ ನೆಮ್ಮದಿಯನ್ನು ನೀಡಿ ಅನುಗ್ರಹಿಸಿರುವ ಪ್ರಾರ್ಥನೆಯೊಂದಿಗೆ ಇದೀಗ ಸಾಲು ಹೊದಿಸಿ ಅವರನ್ನು ಸನ್ಮಾನಿಸಿದ್ದಾರೆ ಶ್ರೀಮತಿ ಚಿತ್ರಕಲಾ ಮ್ಯಾಮ್. ಪೇಟವನ್ನು ಧರಿಸಿ ಸನ್ಮಾನಿಸಿದ್ದಾರೆ ಜಿಲ್ಲಾಧ್ಯಕ್ಷರಾದಂತಹ ಇಸ್ಮಾಯಿಲ್ ಶಾಫಿ ಬಬ್ಬುಗಟ್ಟೆ. ಇಬ್ಬರನ್ನು ಕೂಡ ಪೇಟ ಧರಿಸಿ ಸನ್ಮಾನಿಸಿದ್ದಾರೆ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ. ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸ್ತಾ ಇದ್ದಾರೆ ವಿಷ್ಣುಮೂರ್ತಿ ಭಟ್. ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ವಿಷ್ಣುಮೂರ್ತಿ ಭಟ್. ಇನ್ನೊಂದು ಸ್ಮರಣಿಕೆಯನ್ನು ನಮ್ಮ ಎ.ಕೆ. ಮೊಯ್ದೀನ್ ಅವರಿಗೆ ಅಬ್ಬಾಸ್ ಪಡಿಕಲ್ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಬ್ಬಾಸ್ ಪಡಿಕಲ್ ಇಲ್ಲಿದ್ದಾರೆ ಅವರು. ಕಿಂಗ್ ಜೀಲಾನಿ ಅಭಿನಂದನಾ ಪತ್ರವನ್ನು ಸೀತಾರಾಮ್ ಬಂಗೇರ್ ಅವರಿಗೆ ಕಿಂಗ್ ಜೀಲಾನಿ ಅಭಿನಂದನಾ ಪತ್ರವನ್ನು ನೀಡುತ್ತಾ ಇದ್ದಾರೆ. ಇನ್ನೋರ್ವ ಎ.ಕೆ. ಮೊಯ್ದೀನ್ ಅವರಿಗೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಲ್ಲರಾಗಿರತಕ್ಕಂಥ ಇಬ್ರಾಹಿಂ ಹಾಜಿ ಲಬ್ಬೈಕ್ ಎ.ಕೆ. ಮೊಯ್ದೀನ್ ಅವರಿಗೆ ಅಭಿನಂದನಾ ಪತ್ರ.
ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೀರಿ. ಅಲ್ಲದೆ ಹಲವಾರು ಮಸೀದಿಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸುವುದನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲೆಯ ವತಿಯಿಂದ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆ ಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಹೆಮ್ಮೆ ಪಡುತ್ತೇವೆ. ತಮಗೆ ಈ ಸೇವೆ ಇನ್ನಷ್ಟು ಸೇವೆಯನ್ನು ಮಾಡಲು ಜಗದೊಡೆಯನಾದ ಅಲ್ಲಾಹು ಆಯುರ ಆರೋಗ್ಯವನ್ನು ಸುಖ ನೆಮ್ಮದಿಯನ್ನು ನೀಡಲಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಅವರಿಗೆ ಮೊಮೆಂಟೋವನ್ನು ಕೊಟ್ಟು ಸಹಕರಿಸ್ತಾ ಇದ್ದಾರೆ. ನಮ್ಮ ರಾಜ್ಯ ಜನಾಬ್ ಅಮೀರ್ ಬನ್ನೋರ್ ಕಿದ್ಮಾ ಫೌಂಡೇಶನ್ ಕರ್ನಾಟಕ ಇದರ ಮುಖ್ಯ ರೂವಾರಿ ಸಂಚಾಲಕರಾಗಿರುವಂತಹ ಅಮೀರ್ ಬನ್ನೋರ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಮೊಮೆಂಟ ಹಾಗೂ ಒಂದು ಅಭಿನಂದನಾ ಪತ್ರವನ್ನು ಕೊಟ್ಟು ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಪ್ರೀತಿಯ ವಿಷ್ಣುಮೂರ್ತಿ ಭಟ್ರು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವೆಯನ್ನು ಮಾಡಿ ಹಲವಾರು ಕಾರ್ಯಕ್ರಮ ಮಾಡಿದಂಥ ಓರ್ವ ಧೀಮಂತ ನಾಯಕರಾಗಿದ್ದಾರೆ. ವಿಷ್ಣುಮೂರ್ತಿ ಭಟ್ ಅವರನ್ನು ಅಭಿನಂದಿಸಿ ಅವರಿಗೆ ಅಭಿನಂದನಾ ಪತ್ರ ಹಾಗೂ ಮೊಮೆಂಟವನ್ನು ಕೊಡಲಿಕ್ಕಾಗಿ ಉಲ್ಲಾಲ ನಗರಸಭೆ ಅಧ್ಯಕ್ಷತೆ ಆಗಿರುವಂಥ ಶ್ರೀಮತಿ ಚಿತ್ರಕಲಾ ಮೇಡಮ್ ಹಾಗೂ ಅಯ್ಯೂಬ್ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಶಾಫಿ ಅವರು ಕೊಟ್ಟು ಅವರನ್ನು ಗೌರವಿಸಲಿಕ್ಕಾಗಿ ಕೇಳ್ಕೊಳ್ತಾರೆ. ಕೊಡ್ತದ ಇದೀಗ ಟಿಪ್ಪು ಸುಲ್ತಾನ್ರ ಬಗ್ಗೆ ಒಂದೆರಡು ಮಾತನಾಡಲಿಕ್ಕಾಗಿ ಆಮೀರ್ ಬನ್ನೋರ್ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆಮೀರ್ ಬನ್ನೋರ್ ಸುಲ್ತಾನ್ ರ ಜನ್ಮದಿನಾಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ರಿಜಿಸ್ಟರ್ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಲ್ಲಾಲ ನಗರಸಭೆಯ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ರವರಿಗೂ ಹಾಗೂ ಉಪಾಧ್ಯಕ್ಷರಾದ ನನಗೂ ಮತ್ತು ಉಲ್ಲಾಲ ದರ್ಗಾದ ಕಾರ್ಯದರ್ಶಿಯಾದಂತಹ ಜತೆ ಕಾರ್ಯದರ್ಶಿಯು ನನಗೆ ಹಿತಚಿಂತಕರು ಮಾರ್ಗದರ್ಶಕರು ನನ್ನ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟುಕೊಂಡು ಆಗಾಗ ನನಗೆ ಸಲಹೆಗಳನ್ನು ಹೇಳುವ ಮೂಲಕ ನನ್ನ ಸಣ್ಣ ಪುಟ್ಟ ತಪ್ಪುಗಳನ್ನು ತಿದ್ದುವುದರ ಮೂಲಕ ನನಗೆ ಸಹಕಾರಿಯಾಗಿರುವ ಗೌರವಾನ್ವಿತರಾದ AK ಮೊಯ್ದೀನ್ ಹಾಜಿಯವರಿಗೂ ಕೂಡ ಇವತ್ತು ಸನ್ಮಾನಿಸಲಾಗಿದೆ. ಅದೇ ರೀತಿ ಹಿರಿಯರು ನಮಗೆ ಮಾರ್ಗದರ್ಶಕರು ಆದಂತಹ ಸೀತಾರಾಮ್ ಕುಲಾಲ್ರವರು ನನಗೆ ಬಹಳಷ್ಟು ಚಿರಪರಿಚಿತರು. ಅವರನ್ನು ಕೂಡ ನೀವು ಒಂದು ಗೌರವಿಸುವುದರ ಮೂಲಕ ಸಮಾಜದಲ್ಲಿ ಸರ್ವರು ಸಮಾನರು ಸರ್ವರು ಪ್ರೀತಿ ಮತ್ತು ಸೌಹಾರ್ದತೆ ಸಾಮರಸ್ಯದಿಂದ ಬದುಕುವಂತಹ ಒಂದು ವ್ಯವಸ್ಥೆಗೆ ತಮ್ಮ ಸಂಘಟನೆ ಕೂಡ ಪೂರಕವಾಗಿ ಒಂದು ಕೆಲಸವನ್ನು ಮಾಡುತ್ತಾ ಬಂದಿದ್ದೀರಿ. ಅದಲ್ಲದೆ 2 ವರ್ಷಗಳಿಂದ ತಮ್ಮ ಸಂಘಟನೆಯು ಸಾಮಾಜಿಕ ಶೈಕ್ಷಣಿಕ ಅದೇ ರೀತಿ ಸರ್ವ ಧರ್ಮದವರನ್ನು ಕೂಡ ಒಂದು ಪ್ರೀತಿಸುವ ರೀತಿಯಲ್ಲಿ ಬಹಳಷ್ಟು ಒಂದು ಸಮಾಜಕ್ಕೆ ಮಾದರಿಯಾದ ಸಂಸ್ಥೆಯಾಗಿ ನೀವು ಕೆಲಸ ಮಾಡಿಕೊಂಡಿದ್ದೀರಿ. ತಮ್ಮ ಸಂಸ್ಥೆಯು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಕರ್ನಾಟಕ ರಾಜ್ಯದಲ್ಲಿರುವ ಇತರ ಸಂಘ ಸಂಸ್ಥೆಗಳಿಗೆ ಒಂದು ಮಾದರಿ ಯೋಗ್ಯವಾದ ಒಂದು ಸಂಘಟನೆಯಾಗಲಿ. ಅಲ್ಲಾಹನು ತಮ್ಮ ಸಂಘಟನೆಗೆ ಸರ್ವ ರೀತಿಯ ಶಕ್ತಿಯನ್ನು ನೀಡಲಿ ಆಮೀನ್ ಎಂಬ ದುವಾದೊಂದಿಗೆ ನನ್ನ ಮಾತುಗಳಿಗೆ ವಿರಾಮ. ತಮಗೆಲ್ಲರಿಗೂ ಹೃದಯ ತುಂಬಿದ ಧನ್ಯವಾದಗಳು. ಆಲ್ ಓವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಲಾ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿ ಕುಲ್ಲಿ ವಸ್ಸಹಾಬತಿ ಅಜ್ಮഈನ್. ಅಮ್ಮಾ ಬಅದ್. ಈರ್ತಮೂಲ ಮದಶಾಕಂ ಅಶ್ವತೆ ಪ್ಯಾರ್ವರ್ಸ ಚಂದಾಸ ಪರ್ನಾನಿ ಯಶೋಧ ಸವೇದವಿದ್. ದೇಶದ್ರೋಹಿ ದೇಶ ಕಟ್ಟಲ್ಲ, ದೇಶ ಕಟ್ಟುವ ಮನಸ್ಸು ದ್ರೋಹ ಮಾಡಲ್ಲವೆಂದೇಳಿದೆ. ಇದು ಬೈಬಲ್ ಹೇಳುವಂತಹ ಒಂದು ಕತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕೆಂಬ ಬಸವಣ್ಣರವರ ಪುಣ್ಯ ಸಂದೇಶಗಳನ್ನ ಈ ಒಂದು ಸಂದರ್ಭದಲ್ಲಿ ಹೇಳುವ ಮೂಲಕ ಆತ್ಮೀಯ ಸಹೋದರರೇ, ಈ ಒಂದು ಪವಿತ್ರವಾದಂತಹ ದಿನದಲ್ಲಿ ನಾವು ಈ ಸಮಾರಂಭದಲ್ಲಿ ಪಾಲ್ಗೊಂಡದ್ದು ವಿವಿಧತೆಯಲ್ಲಿ ಏಕತೆ ಎಂಬ ಮಹಾವೈಶಿಷ್ಟ್ಯತೆಯನ್ನ ಸಾರಿ ಹೇಳುವಂತಹ ಪವಿತ್ರವಾದ ಭಾರತದ ಮಣ್ಣಿಗೆ ಬ್ರಿಟಿಷರಿಂದ ಹೋರಾಡಿ ತಂದ ಸ್ವಾತಂತ್ರ್ಯವನ್ನ ಈ ಜಗತ್ತಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಶಹೀದ್ ಮಿಲ್ಲೆಟ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲಿಹಿರವರ 271ನೇ ಜನ್ಮದಿನದಿಂದ ಅನುಗ್ರಹಿತವಾದಂತಹ ಈ ಒಂದು ಸಂದರ್ಭದಲ್ಲಿ ನಾವು ಸಂಭ್ರಮಿಸಲು ಸೇರುವಾಗ
ನಾವು ಈ ಒಂದು ಸಂದರ್ಭದಲ್ಲಿ ಒಂದು ವಿಚಾರಗಳನ್ನು ನಾವು ಸ್ಮರಿಸಬೇಕಾಗಿದೆ. ಅದೇನೆಂದರೆ 2015ನೇ ಸಾಲಿನಲ್ಲಿ ಈ ರಾಜ್ಯದಲ್ಲಿ ಅಧಿಕಾರವನ್ನು ಕೈಗೊಂಡಂತಹ ಒಂದು ಸರ್ಕಾರ ಈ ರಾಜ್ಯದಲ್ಲಿ ಟಿಪ್ಪು ಜಯಂತಿಗೆ ಆಚರಣೆ ಮಾಡಲು ಅವಕಾಶವನ್ನ ಒದಗಿಸಿಕೊಡುವುದರ ಮೂಲಕ ಸರ್ಕಾರದ ಒಂದು ಅಂಗಸಂಸ್ಥೆಯಾದ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಇಲಾಖೆಯು ರಾಜ್ಯ ಸರ್ಕಾರದ ಒಂದು ಅಧಿಕೃತ ಸಂಭ್ರಮವಾಗಿ ಟಿಪ್ಪು ಜಯಂತಿಯನ್ನ ಮಾಡಲು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನ ಘೋಷಣೆಯಾಗಿ ನೀಡುತ್ತದೆ. ಆದರೆ ಕೆಲವು ವರ್ಷಗಳ ಕಾಲ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಒಂದು ಅಭಿಮಾನವಾಗುವಂತಹ ರೀತಿಯಲ್ಲಿ ಟಿಪ್ಪು ಜಯಂತಿಯು ಅತ್ಯದ್ಭುತವಾದಂತಹ ಒಂದು ಇತಿಹಾಸವನ್ನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಿದೆ ಅಂದಾದರೆ, ಕಳೆದ ನಂತರ ದಿನಗಳಲ್ಲಿ ಈ ರಾಜ್ಯದ ಅಧಿಕಾರವನ್ನು ಕೈಗೊಂಡಂತಹ ನಮ್ಮ ಆತ್ಮೀಯ ಪಕ್ಷದವರು, ನಮ್ಮ ಒಂದು ಪಕ್ಷದವರು ಟಿಪ್ಪು ಜಯಂತಿಯನ್ನ ವಿರೋಧಿಸುವ ಮೂಲಕ ಟಿಪ್ಪು ಜಯಂತಿಯನ್ನ ಬ್ಯಾನ್ ಮಾಡಿದ್ರು. ಸ್ವಾಮಿ, ನಮಗೆ ಯಾವುದೇ ಸಂದೇಶ ಇಲ್ಲ, ನಮಗೆ ಯಾವುದೇ ನೋವುಗಳಿಲ್ಲ. ಕಾರಣ, ಈ ದೇಶಕ್ಕೆ ಟಿಪ್ಪು ಸುಲ್ತಾನ್ ರವರು ಅಪಾರವಾದ ಕೊಡುಗೆಗಳನ್ನ ನೀಡಿದ್ದು. ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರವರು ಮರಣ ಹೊಂದುವಾಗ ತನ್ನ ಎದೆಯೊಳಗೆ, ತನ್ನ ಹೃದಯದೊಳಗೆ ಚೂರಿಯನ್ನ ಇರಿಸಿದ್ದು ಒಂದು ಆಚರಣೆಯ ಮೂಲಕ, ಒಂದು ಜಯಂತಿಗಳ ಮೂಲಕ ನನ್ನ ಹೆಸರುಗಳನ್ನು ಸಮಾಜದ ಮುಂದೆ ಜನರು ಬಂದು ಹೇಳಬೇಕೆಂಬ ನೀಚವಾದಂತಹ ಒಂದು ಚಿಂತೆಯಿಂದಲ್ಲ. ಈ ದೇಶದಲ್ಲಿ ಬಾಳುವಂತಹ ಪ್ರತಿಯೊಬ್ಬ ಪ್ರಜೆಯು, ಈ ದೇಶದಲ್ಲಿ ಜೀವನ ಮಾಡುವಂತಹ ಸರ್ವಧರ್ಮೀಯರು ಇಲ್ಲಿ ಶಾಂತಿಯುತವಾಗಿ ಜೀವನ ಮಾಡಬೇಕೆಂಬ ಉದಾತ್ತವಾದಂತಹ ಒಂದು ನಿಲುವನ್ನು ಬಹುಮಾನ್ಯರಾದಂತಹ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರವರು ಅವರ ಹೃದಯದಲ್ಲಿದ್ದ ಕಾರಣದಿಂದ ಮಾತ್ರವಾಗಿದೆ. ಅವರೊಂದು ಜಯಂತಿಗೋಸ್ಕರ ಇಲ್ಲಿ ಯಾವುದೇ ಹೋರಾಟಗಳನ್ನ ಮಾಡಿಲ್ಲ. ಬ್ರಿಟಿಷರ ಮುಂದೆ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟಿಲ್ಲ ಅಂತಂದ್ರೆ ಇಲ್ಲಿ ನಾವು ಶಾಂತಿಯುತವಾಗಿ ಈ ಕ್ಷಣ ಇಲ್ಲಿ ಜೀವನ ಮಾಡಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇರಲಿಲ್ಲ. ಸ್ವಾಮಿ, ಇದು ನನ್ನ ಅವಕಾಶವಾದವಲ್ಲ. ನೀವು ಇತಿಹಾಸವನ್ನ ಓದಿ. ನೀವು ಟಿಪ್ಪು ಜಯಂತಿಯ, ಟಿಪ್ಪು ಸುಲ್ತಾನರ ಇತಿಹಾಸವನ್ನ ಓದಿದ ನಂತರ ಟಿಪ್ಪು ಯಾರಾಗಿದ್ದಾರೆ ಎಂಬುದರ ಬಗ್ಗೆ ನೀವು ತಿಳಿಯಲು ಬರಬೇಕು. ಟಿಪ್ಪು ಸುಲ್ತಾನರು ಒಬ್ಬ ಕನ್ನಡ ವಿರೋಧಿಯಾಗಿದ್ದಾರೆ. ಅವರು ಕನ್ನಡ ಭಾಷೆಯನ್ನ ಮೆಟ್ಟುವಂತಹ ಷಡ್ಯಂತ್ರಗಳನ್ನ ರೂಪಿಸಿದ್ದಾರೆ. ಅವರೊಬ್ಬ ದೇಶದ್ರೋಹಿಯಾಗಿದ್ದಾರೆ, ಅವರೊಬ್ಬ ಮತಾಂಧರಾಗಿದ್ದಾರೆ ಎಂಬ ಹೇಳಿಕೆಯನ್ನ ಮಾಧ್ಯಮಗಳ ಮುಂದೆ ನೀವು ಕೊಡುವ ಮುಂಚೆ ನೀವು 6ನೇ ತರಗತಿಯಲ್ಲಿ ಟಿಪ್ಪು ಜಯಂತಿಯ ಬಗ್ಗೆ ಕೊಡುವಂತಹ ಸಂದೇಶಗಳಿದೆಯಲ್ಲ, 6ನೇ ತರಗತಿಯಲ್ಲಿ ಮಕ್ಕಳಿಗೆ ಕಲಿಸುವಂತಹ ಪಠ್ಯ ಪುಸ್ತಕಗಳ ಮೂಲಕ ಟಿಪ್ಪುವನ್ನು ತಿಳಿಯುವಂತಹ ಕೆಲಸಗಳು ನೀವು ಮಾಡಬೇಕು. ನಾವು ಯಾವುದೇ ಒಂದು ಪಕ್ಷವನ್ನಾಗಲಿ, ಯಾವುದೇ ಒಂದು ಸರ್ಕಾರವನ್ನು ನಾವು ದೂಷಿಸಲ್ಲ. ಕಾರಣ, ನಮ್ಮ ಪವಿತ್ರವಾದ ಇಸ್ಲಾಂ ಕಲಿಸುವುದು, ನೀನು ಯಾವ ರಾಷ್ಟ್ರದಲ್ಲಿ, ಯಾವ ರಾಜ್ಯದಲ್ಲಿ ಜೀವನ ಮಾಡುತ್ತೀಯೋ ಅಲ್ಲಿ ಯಾರು ನಿನಗೆ ಆಡಳಿತವನ್ನು ನಡೆಸಿಕೊಡುತ್ತಾರೆ, ಅಲ್ಲಿನ ಮುಖ್ಯಮಂತ್ರಿಗಳು ಯಾರಾಗಿದ್ದಾರೆ, ಅಲ್ಲಿನ ಪ್ರಧಾನಮಂತ್ರಿಗಳು ಯಾರಾಗಿದ್ದಾರೆ, ಅವರು ಎಷ್ಟೇ ಅಕ್ರಮಗಳನ್ನು ನಿನ್ನ ಮುಂದೆ ತಂದಿಟ್ಟರು ಅವರಿಗೆ ಬಹುಮಾನವನ್ನು ನೀಡಬೇಕು, ಅವರಿಗೆ ರೆಸ್ಪೆಕ್ಟ್ ಅನ್ನು ನೀಡಬೇಕೆಂದು 1400 ವರ್ಷಗಳ ಮುಂಚೆ ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಜಗತ್ತಿಗೆ ಕಲಿಸಿದ್ದಾರೆ. ಆದ್ರಿಂದ ನನ್ನ ಆತ್ಮೀಯ ಸಹೋದರರೇ, ಯಾರೇ ಟಿಪ್ಪು ಜಯಂತಿಯನ್ನ ಬ್ಯಾನ್ ಮಾಡಲಿ, ನಮಗೆ ತೊಂದರೆ ಇಲ್ಲ. ನಾವು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡುವುದು ಒಂದು ಕಾರ್ಯಕ್ರಮಗಳನ್ನ ಮಾಡಿ, ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿ, ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡುವ ಮೂಲಕವಲ್ಲ, ಅವರು ನಮಗೆ ತೋರಿಸಿಕೊಟ್ಟಂತಹ ಅವರ ಜೀವನಾದರ್ಶವನ್ನ ಜೀವನದಲ್ಲಿ ಪಾಲನೆ ಮಾಡುವ ಮೂಲಕವಾಗಿದೆ ನಾವು ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡುವುದು. ಆ ಕೆಲಸವನ್ನ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರವರ ಅಭಿಮಾನಿಗಳ ವೇದಿಕೆ ಕಳೆದ ಹಲವು ವರ್ಷಗಳಿಂದ ಮಾಡ್ತಾ ಬಂದಿದೆ ಎಂಬುದು ನನಗೆ ನನ್ನ ಗಮನಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು. ಸಹೋದರರೇ, ನಾನು ಕಳೆದ ವರ್ಷ ಬೆಂಗಳೂರಿನಲ್ಲಿ ನಡೆದಂತಹ ಟಿಪ್ಪು ಜಯಂತಿಯ ವಿರೋಧದ ವಿಚಾರದಲ್ಲಿ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತಹ ಒಂದು ಸಂದರ್ಭ, ಅಲ್ಲಿನ ಒಬ್ಬರು ಹಿರಿಯ ಸಾಹಿತಿಗಳು, ಅವರು ಕನ್ನಡ ಸಾಹಿತ್ಯಕ್ಕೆ 35ರಷ್ಟು ಪುಸ್ತಕಗಳನ್ನ ಕೊಡುಗೆ ನೀಡಿದ್ದಾರೆ. ಅವರು ನನ್ನಲ್ಲಿ ಹೇಳಿದ ಒಂದು ಮಾತು, ಎಲ್ಲಾದರೂ ಈ ಸರ್ಕಾರ ಟಿಪ್ಪು ಜಯಂತಿಯನ್ನ ವಿರೋಧ ಮಾಡಿಲ್ಲ ಅಂತಂದ್ರೆ ನಾನು ಟಿಪ್ಪುವ ಬಗ್ಗೆ ತಿಳಿಯಲು ನಾನು ಮುಂದೆ ಬರ್ತಾ ಇರಲಿಲ್ಲ. ನಾನು ಹಲವಾರು ಸಾಹಿತ್ಯ ಪುಸ್ತಕಗಳನ್ನ ರಚನೆ ಮಾಡಿದ್ದೀನಿ, ಹಲವಾರು ಸಾಹಿತ್ಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀನಿ. ಆದರೆ ನಾನು ಟಿಪ್ಪುವ ಬಗ್ಗೆ ತಿಳಿಯುವ ವಿಚಾರದಲ್ಲಿ ಮುಂದೆ ಬರಲಿಲ್ಲ. ಸರ್ಕಾರ ಯಾವಾಗ ಆ ಟಿಪ್ಪು ಜಯಂತಿಯನ್ನ ವಿರೋಧ ಮಾಡಿತೋ ಆಗ ನಾನು ಟಿಪ್ಪು ಜಯಂತಿಯನ್ನ ತಿಳಿಯುವ ಮೂಲಕ ಒಂದು ಪುಸ್ತಕವನ್ನ ಇತ್ತೀಚಿನ ದಿನಗಳಲ್ಲಿ ನಾನು ಈ ಕನ್ನಡ ಮಣ್ಣಿಗೆ ಸಮರ್ಪಣೆ ಮಾಡಲು ಮುಂದೆ ಬರ್ತಾ ಇದ್ದೀನಿ ಎಂಬ ಒಂದು ಹೇಳಿಕೆ ಅವರು ಕೊಟ್ರಲ್ಲ, ನಿಜಕ್ಕೂ ಸರ್ಕಾರ ಮಾಡಿದಂತಹ ಶ್ಲಾಘನೀಯ ಒಂದು ಕೆಲಸವಾಗಿದೆ ಟಿಪ್ಪು ಜಯಂತಿಯರ ವಿರೋಧ ಮಾಡಿದ್ದು ಅಂತೂ. ಸಹೋದರಿ, ಇದು ಭಾರತ ಎಂಬುದೊಂದು ಜಾತ್ಯತೀತ ರಾಷ್ಟ್ರವಾಗಿದೆ. ಅದಕ್ಕಾಗಿದೆ ಭಗವದ್ಗೀತೆಯಲ್ಲಿ ಹೇಳುವುದು, ಈರ್ತಮೂಲ ಮದಶಾಕಂ ಅಶ್ವತ್ಯ ಪ್ಯಾರುವಸ ಚಂದಾಸೆ ಪರ್ಣಾನಿ ಯಶೋಧ ಸವೇದವಿತ್ತು.
ಮಾನವೀಯತೆಯನ್ನು ಸೂಚಿಸುವಂತಹ ಒಂದು ಸಂದೇಶವಾಗಿದೆ ಭಗವದ್ಗೀತೆ ಸಮಾಜಕ್ಕೆ ತಿಳಿಸುವುದು. ಅದನ್ನೇ ಬೈಬಲು ತಿಳಿಸ್ತಾ ಇದೆ, ಅದನ್ನು ಕುರ್ಆನ್ ಈ ಸಮಾಜಕ್ಕೆ ತಿಳಿಸ್ತಾ ಇದೆ. ಇಲ್ಲೆಲ್ಲರೂ ಶಾಂತಿಯುತವಾಗಿ ಜೀವನ ಮಾಡಬೇಕಾಗಿದೆ, ಇಲ್ಲೆಲ್ಲರೂ ಸಮಾಧಾನದಿಂದ ಜೀವನ ಮಾಡಬೇಕಾಗಿದೆ. ಇಲ್ಲೆಲ್ಲೂ ಒಂದೇ ತಾಯಿಯ ಮಕ್ಕಳಂತೆ ಈ ಪ್ರಪಂಚವು ಯಾವಾಗ ಕೊನೆಗೊಳ್ಳುತ್ತೋ ಅಂದಿನ ತನಕ ಭಾರತವಾಗಿಯೂ ಭಾರತ ಜಾತ್ಯತೀತ ರಾಷ್ಟ್ರವಾಗಿ ಮಾರ್ಪಡುತ್ತದೆ ಎಂಬುದು ನನ್ನ ಅವಕಾಶವಲ್ಲ, ಈ ಜಗತ್ತು ಹೇಳುವಂತಹ ಒಂದು ವಿಚಾರವಾಗಿದೆ. ಆದ್ದರಿಂದ ಆತ್ಮೀಯ ಸಹೋದರರಲ್ಲಿ ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಪವಿತ್ರವಾದ ಇಸ್ಲಾಮಿನ ಉದಾತ್ತವಾದ ಆಡಳಿತ ವ್ಯವಸ್ಥೆಯನ್ನ ತಿಳಿಯುವ ಮೂಲಕವಾಗಿದೆ ಶಹೀದ್ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿರವರು ಈ ನೆಲದಲ್ಲಿ ತನ್ನ ಆಡಳಿತವನ್ನ ನಿರ್ವಹಿಸಿದ್ದು, ಇಲ್ಲಿ ಅಧಿಕಾರಗಳನ್ನ ಸ್ಥಾಪಿಸಿದ್ದು, ಇಲ್ಲಿ ರಾಜಾಡಳಿತಗಳನ್ನು ನಡೆಸಿದ್ದು ಉದಾತ್ತವಾದ ಇಸ್ಲಾಮಿನ ಆಧ್ಯಾತ್ಮಿಕವಾದಂತಹ ಸೂಫಿ ಚರ್ಯದೊಂದಿಗೆ ಆಗಿತ್ತು. ಅವರು ಆಡಳಿತವನ್ನು ಇಲ್ಲಿ ನಡೆಸಿದ್ದು. ಆದ ಕಾರಣ ಯಾರು ಟಿಪ್ಪು ಜಯಂತಿಯನ್ನ ವಿರೋಧ ಮಾಡಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಟೀಕೆ ಮಾಡುವಂತಹ ಕೆಲಸಗಳಿಗೆ ನಮ್ಮ ಮುಸ್ಲಿಂ ಯುವಕರು ಯಾವತ್ತೂ ಹೋಗಬಾರದು. ಕಾರಣ ಒಂದು ರಾಜಕಾರಣಿಯಾಗಲಿ, ಆತ ನಗರ ಪಂಚಾಯತಿನ ಸದಸ್ಯನಾಗಲಿ, ಆತ ಈ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿ ಆಗಲಿ, ಯಾರನ್ನು ದೂಷಿಸುವಂತಹ ಕೆಲಸಗಳು ಪ್ರೇರಣೆಗಳು ನಮ್ಮ ಇಸ್ಲಾಂ ಧರ್ಮವು ನೀಡಿಲ್ಲ ಎಂಬ ಒಂದು ಸಂದೇಶವನ್ನ ಟಿಪ್ಪು ಜಯಂತಿಯ ಈ ಒಂದು ಸುಸಂದರ್ಭದಲ್ಲಿ ನೀಡುವ ಮೂಲಕ ಸಹೋದರರೇ, ನಮ್ಮ ಟಿಪ್ಪು ಸುಲ್ತಾನ್ ಸಂಘಟನೆಯು ದಕ್ಷಿಣ ಕನ್ನಡದಲ್ಲಿ ಅಪಾರವಾದಂತಹ ಕೊಡುಗೆಗಳನ್ನ ಕಾಣಿಕೆಗಳನ್ನ ಹಲವಾರು ಸಾಮಾಜಿಕ, ಶೈಕ್ಷಣಿಕ, ಸಾಮೂಹಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವ ಮೂಲಕ ಒಂದು ಯಶಸ್ಸನ್ನ ಮಾಡುವಂತಹ ರೀತಿಯಲ್ಲಿ ಮುನ್ನುಗ್ಗುತ್ತಾ ಬರುತ್ತಿದೆ. ಮುಂದಿನ ದಿನಗಳಲ್ಲೂ ಪ್ರತಿಯೊಂದು ತಾಲೂಕುಗಳಲ್ಲೂ ಪ್ರತಿಯೊಂದು ಊರುಗಳಲ್ಲೂ ಈ ಸಂಘಟನೆ ಬೆಳೆಯುವ ಮೂಲಕ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲಿಹಿರವರ ಆ ಒಂದು ಉದಾತ್ತವಾದ ಜೀವನಾದರ್ಶವನ್ನ, ನಿಲುವುಗಳನ್ನ ಪ್ರತಿಯೊಬ್ಬ ಕನ್ನಡಿಗನು, ಪ್ರತಿಯೊಬ್ಬ ಭಾರತೀಯರಿಗೂ ತಲುಪಿಸುವಂತಹ ಒಂದು ವ್ಯವಸ್ಥೆಗಳು ಈ ಮಣ್ಣಿನಲ್ಲಿ ನಡೆಯಬೇಕೆಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಶಾಫೀಸ್ ಅವರವರ ಮೂಲಕ ಸಂಘಟನೆಗೆ ತಿಳಿಸುತ್ತಾ ನನಗೆ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್. ವ ಆಖಿರು ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅದು ಈಗ ಹಾಳಾಗಿದೆ, ಅದನ್ನು ಇನ್ನು ಸರಿ ಮಾಡಬೇಕು. ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ನಮ್ಮ ಶ್ರೀ ವಿಷ್ಣುಮೂರ್ತಿ ಭಟ್ ಅವರಿಗೆ ಹೃತ್ಪೂರ್ವಕ ಅಭಿವಂದನೆಗಳು. ಮಾತನಾಡಿದಂಥ ನಮ್ಮ ಸೀತಾರಾಮ್ರವರಿಗೂ ಕೂಡ ಧನ್ಯವಾದಗಳು. ಇದೀಗ ಎ.ಕೆ. ಮೊಯ್ದೀನ್ ರವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು ಅಂತ ಸಂದರ್ಭ ಇದಲ್ಲ. ಯಾಕೆಂದರೆ ಎಲ್ಲ ಜನರು ಹೋಗಿ ಆಗಿದೆ, ವೇದಿಕೆಯಲ್ಲಿ ನಾವು ಮಾತ್ರ ಇದ್ದೇವೆ. ಆದ್ದರಿಂದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು, ನಿಮಗೆ ಸನ್ಮಾನ ಮಾಡಲಿಕ್ಕಿದೆ ಎಂಬುದಾಗಿ ಇಸ್ಮಾಯಿಲ್ ಸಾಪಿ ಅವರು ಫೋನ್ ಮಾಡಿದಾಗ ಇಲ್ಲಿಗೆ ಬರುವಂಥ ಒಂದು ದೃಢ ನಿಶ್ಚಯ ನನ್ನಲ್ಲಿ ಇರಲಿಲ್ಲ. ಆ ನಂತರ ಆಮಂತ್ರಣ ಪತ್ರಿಕೆಯನ್ನು ಕೊಡಲಿಕ್ಕೆ ಬಂದಾಗ ನನಗೆ ತುಂಬ ಸಂತೋಷವಾಯಿತು. ಯಾಕೆಂದರೆ ನವೆಂಬರ್ 10ರಂದು ಹಜರತ್ ಟಿಪ್ಪು ಸುಲ್ತಾನ್ರವರ ಜನ್ಮ ದಿನಾಚರಣೆಯ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಭೆ ನಡೆಯುವುದೆಂದರೆ ನಾನು ಅದರಲ್ಲಿ ಪಾಲ್ಗೊಳ್ಳಬೇಕು ಎಂಬ ಆ ಉದ್ದೇಶದಿಂದ ಬಂದಿದ್ದೇನೆ. ಯಾಕೆಂದರೆ ನಾನು ಅವರ ಓರ್ವ ಅಭಿಮಾನಿಯಾಗಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಲಿಕ್ಕೆ ನಾನು ಮಾಡಿದಂಥ ಸಮಾಜ ಸೇವೆ ಅದನ್ನು ಪರಿಗಣಿಸಿಕೊಂಡು ನಮಗೆ ಆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಕಳೆದ 35 ವರ್ಷಗಳಲ್ಲಿ ಸಾಮಾಜಿಕವಾಗಿ ಕೌನ್ಸಿಲರ್ ಆಗಿದ್ದುಕೊಂಡು ಆನಂತರದ ದಿನಗಳಲ್ಲೂ ಕಡಲ್ಕೊರ್ತಕ್ಕೆ ಬೇಕಾಗಿ ನಿರಾಶ್ರಿತರ ಪರವಾಗಿ ಹೋರಾಡುತ್ತಾ ಅಲ್ಲಿನ ನಿರಾಶ್ರಿತರಿಗೆ ಬದಲಿ ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಆ ಪುನರ್ವಸತಿ ಕಾರ್ಯಕ್ರಮ ಏನಿದೆ ಅವರಿಗೆ ಮನೆ ಕೊಡುವಂಥ ವಿಷಯದಲ್ಲೂ, ಅದೇ ರೀತಿಯಾಗಿ ತಡೆಗೋಡೆಯ ವಿಷಯದಲ್ಲೂ ನಾನು ತುಂಬ ಕೆಲಸ ಮಾಡಿದ್ದೇನೆ. ನನ್ನೊಟ್ಟಿಗೆ ಕೈ ಜೋಡಿಸಿದವರು ಹಲವಾರು ಮಂದಿ ಇದ್ದಾರೆ. ಆಯಾ ಕಾಲದಲ್ಲಿ ಶಾಸಕರಾದಂತಹ ಸನ್ಮಾನ್ಯ ಪಿ ರಾಮಚಂದ್ರರಾವ್ರವರು, ಬಿ ಎಂ ಮಿದ್ದುನಬ್ಬರವರು, ಯು ಟಿ ಫರೀದ್ ಸಾಹೇಬ್ರವರು, ಜಯರಾಮ್ ಶೆಟ್ಟಿಯವರು, ಯು ಟಿ ಖಾದರ್ರವರು, ಅದೇ ರೀತಿಯಾಗಿ ನಗರ ಪಂಚಾಯತಲ್ಲಿ ನಮ್ಮೊಟ್ಟಿಗೆ ಅಧ್ಯಕ್ಷರಾಗಿದ್ದುಕೊಂಡು ಕೆಲಸ ಮಾಡಿದಂತಹ ಮೊಹಮ್ಮದ್ ಮುಕ್ಕಚ್ಚೇರಿಯವರು, ದಿನಕರ್ ಲಾಲ್ರವರು, ಫಾರೂಕ್ರವರು, ಹಾಗೆಯೇ ಕುನಿಮಾಣಕರವರು, ಅಬ್ದುಲ್ ರಶೀದ್ ಹಾಜಿಯವರು, ಅದೇ ರೀತಿಯಾಗಿ ಸಾಮಾಜಿಕ ಕಾರ್ಯಕರ್ತರಾದಂಥ
ಈಶ್ವರ್ ಉಲ್ಲಾಲ್ರವರು, ಲಕ್ಷ್ಮಣ್ ಉಲ್ಲಾಲ್ರವರು, ರವೀಂದ್ರ ರಾಜ್ರವರು ತುಂಬ ಮಂದಿಯೊಂದಿಗೆ ಸೇರಿಕೊಂಡು ನಾನು ಕೆಲಸ ಮಾಡುತ್ತಾ ಆ ಒಂದು ನಿವೇಶನವನ್ನು ಕೊಡುವಂಥ ಒಂದು ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ನಮಗೆ ಯಾವುದೇ ರಾಜಕೀಯವಾಗಲಿ ಜಾತಿ ಧರ್ಮಗಳ ಭೇದವಾಗಲಿ ನಮಗೆ ಇರಲಿಲ್ಲ. ಎಲ್ಲರ ಉದ್ದೇಶ ಒಂದೇ ಆಗಿತ್ತು, ಆ ಬಡವರಿಗೆ, ಆ ನಿರಾಶ್ರಿತರಿಗೆ ಅವರಿಗೆ ಒಂದು ಸಹಾಯ ಮಾಡಬೇಕು. ಈ ಒಂದು ನೆಲೆಯಲ್ಲಿ ಎಲ್ಲರೊಟ್ಟಿಗೆ ಸೇರಿ ನಾನು ಕೆಲಸ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ 2020ರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದಂತಹ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೂ, ಮಾನ್ಯ MP ಅವರಿಗೂ, ಉಸ್ತುವಾರಿ ಸಚಿವರಿಗೂ, ಮುಖ್ಯವಾಗಿ ನಮ್ಮ UT ಖಾದರ್ ಅವರಿಗೂ ನಾನು ಆಭಾರಿಯಾಗಿದ್ದೇನೆ. ಇಲ್ಲಿ ನಮ್ಮನ್ನು ಕರೆದು ಸನ್ಮಾನ ಮಾಡಿದಂತಹ ಈ ಒಂದು ವೇದಿಕೆಯವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಮ್ಮ ಸೇವೆಯನ್ನು ನೀವು ಗುರುತಿಸಿದ್ದಕ್ಕೆ ನಿಮಗೆ ನಾನು ಆಭಾರಿಯಾಗಿದ್ದೇನೆ ಎಂಬುದಾಗಿ ತಿಳಿಸುತ್ತಾ, ಟಿಪ್ಪು ಸುಲ್ತಾನ್ರವರ ಬಗ್ಗೆ ಒಂದೆರಡು ಸಾಲು ಕವನಗಳನ್ನು ನಾನು ಬರೆದು ತಂದಿದ್ದೇನೆ. ಅದನ್ನು ನಿಮ್ಮ ಮುಂದೆ ನಿಮಗೆ ಅಧ್ಯಕ್ಷರ ಅನುಮತಿಯೊಂದಿಗೆ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ನವೆಂಬರ್ 10 ಟಿಪ್ಪುವಿನ ಗತ್ತು ಜಗತ್ತಿಗೆ ತಿಳಿಸಿ ಬಂಧುಗಳೇ, ಜಗತ್ತಿಗೆ ತಿಳಿಸಿ ಬಂಧುಗಳೇ. ನವೆಂಬರ್ 10 ಟಿಪ್ಪುವಿನ ಗತ್ತು ಜಗತ್ತಿಗೆ ತಿಳಿಸಿ ಬಂಧುಗಳೇ, ಜಗತ್ತಿಗೆ ತಿಳಿಸಿ ಬಂಧುಗಳೇ. ನವೆಂಬರ್ 10 ತಾಯಿನಾಡಿನ ರಕ್ಷಣೆಗಾಗಿ ಪ್ರಾಣತ್ಯಾಗವ ಮಾಡಿದರು, ತಾಯಿನಾಡಿನ ರಕ್ಷಣೆಗಾಗಿ ಪ್ರಾಣತ್ಯಾಗವ ಮಾಡಿದರು. ಪಾಳೆಯಗಾರರ ಹುಟ್ಟನ್ನು ಅಡಗಿಸಿ ಬಡವರ ಬಾಲನ್ನು ಬೆಳಗಿದರು, ಬಡವರ ಬಾಲನ್ನು ಬೆಳಗಿದರು. ನವೆಂಬರ್ 10 ಟಿಪ್ಪುವಿನ ಗತ್ತು ಜಗತ್ತಿಗೆ ತಿಳಿಸಿ ಸ್ನೇಹಿತರೆ, ಜಗತ್ತಿಗೆ ತಿಳಿಸಿ ಸ್ನೇಹಿತರೆ. ರೇಷ್ಮೆಯ ತಂದು ರೈತರ ಪಾಲಿಗೆ ಅನ್ನದಾತರು ಎನಿಸಿದರು, ರೇಷ್ಮೆಯ ತಂದು ರೈತರ ಪಾಲಿಗೆ ಅನ್ನದಾತರು ಎನಿಸಿದರು. ದರಿಯಾ ದೌಲತ್ ದರ್ಬಾರಿನಲ್ಲಿ ಬಡವರ ಕಣ್ಣೀರು ಒರೆಸಿದರು, ಬಡವರ ಕಣ್ಣೀರು ಒರೆಸಿದರು. ಹಜರತ್ ಟಿಪ್ಪು ಸುಲ್ತಾನರನ್ನು ಮರೆಯದಿರೋಣ ಬಂಧುಗಳೇ, ಮರೆದಿರೋಣ ಬಂಧುಗಳೇ. ಹಜರತ್ ಟಿಪ್ಪು ಸುಲ್ತಾನರನ್ನು ಮರೆಯದಿರೋಣ ಬಂಧುಗಳೇ, ಮರೆಯದಿರೋಣ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿಗಳ ಮಹಾವೇದಿಕೆ ಇದರ ವತಿಯಿಂದ ಹಜರತ್ ಟಿಪ್ಪು ಸುಲ್ತಾನ್ ಜನ್ಮದಿನಾಚರಣೆಯನ್ನು ಹಾಗೂ ಉಲ್ಲಾಲ ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸಾಧಕರಿಗೆ ಸನ್ಮಾನ್ಯ ಕಾರ್ಯಕ್ರಮವು ನಡೆಯಿತು. ಇದೇ ಸಂದರ್ಭದಲ್ಲಿ ಇಲ್ಲಿ ನಡೆದಂಥ ನನ್ನ ಮಿತ್ರ ಬಾಂಧವರಿಗೂ, ಸಾರ್ವಜನಿಕರಿಗೂ, ಪೊಲೀಸ್ ಬಾಂಧವರಿಗೂ ಹಾಗೂ ಮೀಡಿಯಾ ಬಾಂಧವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳೊಂದಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಟಿಪ್ಪು ಸುಲ್ತಾನ್.